ಅಗ್ನಿಶಾಮಕ ಮೆಟ್ಟಲ್ಗಳ ಬಗ್ಗೆ ಸಾಧಾರಣ 30 ಲಕ್ಷ ರೂಪಾಯಿ ಖರ್ಚು ಮಾಡಿದಂತಹ ಈ ಅಗ್ನಿಶಾಮಕ ಮೆಟ್ಟಲ್ಗಳು, ಅದೇ ರೀತಿಯಲ್ಲಿ ನಮ್ಮ ಜನರೇಟರ್ ಒಂದು 10 ಲಕ್ಷದ ಜನರೇಟರ್, ಅದೇ ರೀತಿ ಪ್ಯಾನಲ್ ಒಂದು 7 ಲಕ್ಷದ್ದು, ಇದೆಲ್ಲ ಕಾರ್ಯಕ್ರಮವನ್ನು ಇವತ್ತು ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳ ಪರವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತಿನ ಈಗಿನ ಈ ಮೆಟ್ಟಲ ಕಾರ್ಯಕ್ರಮವನ್ನು ನಮ್ಮದೇ ಅಧ್ಯಕ್ಷರಾದ ಕಳೆದ 3 ವರ್ಷದಿಂದ ಅಧ್ಯಕ್ಷರಾಗಿಕೊಂಡು ನಮ್ಮದೇ ಪರ್ಮನೆಂಟ್ ಟ್ರಸ್ಟಿಗಳಾದ ಶ್ರೀಮತಿ ಹೇಮಾ ಭಾಸ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಇದನ್ನು ಉದ್ಘಾಟನೆ ಮಾಡ್ತಿದ್ದಾರೆ, ಈ ಫಲಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಚಂದ್ರಹಾಸ ಉಳ್ಳಾಲವರಿದ್ದಾರೆ, ಇನ್ನೊಂದು ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಹಸ್ಯ ಉಳ್ಳಾಲಿದ್ದಾರೆ, ನಮ್ಮ ಉಪಾಧ್ಯಕ್ಷರಾದ ರಾಘವಚಿಲ್ರವರಿದ್ದಾರೆ, ಗಣೇಶ್ ಕುಂಟಲ್ಪಾಡಿ ಅವರು ಇದನ್ನು ಕಟ್ಟಿದವರ ಒಟ್ಟಿಗೆದಾರರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ಭಾಸ್ಕರ್ ಅವರಿದ್ದಾರೆ, ಹೇಮ ಭಾಸ್ಕರ್ ಅವರ ಪತಿಯವರು. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾಧವ ತಲಪಾಡಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಸಹಜುಳ್ಳಾಲ್ರವರಿದ್ದಾರೆ. ನಮ್ಮೊಟ್ಟಿಗೆ ಇವತ್ತು ನಮ್ಮ 2 HMನವರು ಮತ್ತು ಎಲ್ಲ ಟೀಚರ್ಸ್ನವರು ಮತ್ತು ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಇದೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಈ ಶಾಲೆಗೆ ಒಳ್ಳೇದು ಮಾಡಲಿ, ಅದೇ ರೀತಿಯಲ್ಲಿ ಕಾರ್ಯಕ್ರಮ ಒಳ್ಳೇದಾಗಲಿ ಅಂತ ಹೇಳಿಕೊಂಡು ಈ ಸ್ವಾಗತ ಮತ್ತು ಮುಕ್ತಾಯ. ಅವರು ನಮ್ಮ ತಿರುಮಲ ಭಗವತಿಯ ವಿಧಾನಸಭಾದ ಅಧ್ಯಕ್ಷರು ಕೂಡ, ನಮ್ಮ ಮಾಜಿ ಅಧ್ಯಕ್ಷರು ಕೂಡ, ಇವರ ಈ ಜನರೇಟರ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುವಂತೆ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ಯಾನಲ್ ಬಗ್ಗೆ ಈಗಾಗಲೇ ನಾವು 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದರ ಬಗ್ಗೆ ಇದು ಸಪರೇಟ್ ಆಗಿ ಮುಟ್ಟಿವೆ ಬೇರೆ ಕಡೆ. ಈಗ ಇವರು ಪ್ರಕಾಶ್ ಅವರು ನಮ್ಮ ಎಲೆಕ್ಟ್ರಿಕಲ್ ಅವರು ಇದ್ದಾರೆ, ಅವರು ಇದನ್ನು ಮಾಡಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಜನರೇಟರ್ ಕೂಡ ಗಣೇಶ್ ಕುಂಟಲ್ಪಾಡಿ ಎಲ್ಲ ಸಿವಿಲ್ ವರ್ಕ್ ಇದು ಕೆಲಸ ಮಾಡಿದ್ದಾರೆ. ಈ ಪ್ಯಾನಲ್ ರೂಮ್ ಅನ್ನು ನಮ್ಮ ಸದಾಶಿವರವರು ಅಖಿಲ ಭಾರತ ಕ್ರಿಯಾ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ರಾಜಕೀಯ ಮುಖಂಡರು, ನಮ್ಮ ಶಾಲೆಯ ಸಂಚಾಲಕರು, ಮಾಜಿ ಕಾರ್ಯದರ್ಶಿಯವರು ಆಗಿದ್ದಾರೆ. ಅವರು ಈಗ ಟ್ರಸ್ಟಿ ಕೂಡ, ಅವರನ್ನು ಕೂಡ ನಿಮ್ಮ ಪರವಾಗಿ ಹಾಕಿ ಸ್ವಾಗತ ಮಾಡಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಂತ ಕೈಗೊಳ್ತಾ ಇದ್ದಾರೆ.
ಮಾಡಿಕೊಟ್ಟಿದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ಭಗವತಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಸುರೇಖಾ ಜೇಡಿವರು ಅವರಿಗೂ ಶುಭವಂದನೆಗಳು. ದೇಗುಲವು ಯಾವ ರೀತಿ ತನ್ನ ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ಎಂದರೆ, ಗರ್ಭಗುಡಿಯೊಳಗೆ ಪಾದಾರ್ಪಣೆ ಮಾಡಿದೊಡನೆ ನಮ್ಮೊಳಗೆ ನಮಗರಿವಿಲ್ಲದಂತೆ ಭಕ್ತಿಯ ಕಾರಲ್ಲಿ ಕುಡಿದಿದ್ದು ಮೂರ್ತಿಯ ದರ್ಶನದಿಂದ ಭಾವಪರವಶರಾಗುತ್ತೇವೆ. ಅಂತೆಯೇ ಒಂದು ವಿದ್ಯಾದೇಗುಲವೆಂದರೆ ಅಲ್ಲಿಗಾಗಮಿಸುವ ಸರ್ವರಿಗೂ, ವಿದ್ಯಾರ್ಥಿಯಾಗಿರಲಿ ಶಿಕ್ಷಕರಾಗಿರಲಿ, ಅವರು ಸರ್ವರಿಗೂ ಸರ್ವರ ಮನದಲ್ಲೂ ಪೂಜ್ಯ ಭಾವನೆಯುಂಟಾಗಿ ಮನಸ್ಸಿಗೆ ಮುದ ನೀಡುವಂತಿರಬೇಕು. ಹಾಗಿರಬೇಕಾದರೆ ಅಲ್ಲಿ ಸಂಸ್ಕಾರಯುತ ಶಿಕ್ಷಕ ವೃಂದ, ಸುವ್ಯವಸ್ಥಿತವಾದ ಸರ್ವ ಮೂಲಭೂತ ಸೌಕರ್ಯದಿಂದ ಕೂಡಿರಬೇಕು. ಅಲ್ಲಿ ವಿದ್ಯಾರ್ಥಿಗಳ ಮನದಲ್ಲಿ ಯಾವುದೇ ಆತಂಕ ಭಾವನೆ ಇಲ್ಲದೆ ನಿರಾತಂಕಿತರಾಗಿರಬೇಕು. ಈ ನಿಟ್ಟಿನಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಸರ್ವ ಸೌಕರ್ಯವನ್ನು ಒದಗಿಸಿಕೊಟ್ಟಿರುವ ನಮ್ಮ ಆಡಳಿತ ಮಂಡಳಿಯವರು ಇಂದು ತುರ್ತು ಅಗ್ನಿ ನಿರ್ಗಮನ ಆವರಣ, ಡೀಸೆಲ್ ಜನರೇಟರ್ ಹಾಗೂ ವಿದ್ಯುತ್ ಪ್ಯಾನಲ್ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದಿನ ನಮ್ಮ ಶುಭಾರಂಭಕ್ಕೆ ನಮ್ಮ ಶಾಲೆಯ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಅಮಿತವಾದ ಅಕ್ಕರೆ, ಕೊಡುಗೆ ದಾನಿಯೂ ಆಗಿರುವ ನಮ್ಮ ಶಾಲೆಯು ಇಂದು ಈ ಮಟ್ಟಕ್ಕೆ ಏರುವಲ್ಲಿ ಮಹತ್ತರವಾದ ಪಾತ್ರ ಹೊಂದಿರುವ ಮಹಾನ್ ವ್ಯಕ್ತಿ ಭಗವತಿ ಎಜುಕೇಶನ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಶ್ರೀ ರೋಹಿದಾಸ್ ಬಗೀರ್ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾಗಿತ್ತು. ಆದರೆ ಅಸೌಖ್ಯದ ನಿಮಿತ್ತ ಇಂದಿನ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಆದರೂ ತಮ್ಮ ಆಶೀರ್ವಾದ ಹಾಗೂ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ತಿಳಿಸಿರುವರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲೂ ಅತ್ಯುತ್ಸಾಹದಿಂದ ಭಾಗವಹಿಸುತ್ತಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹದಾಯಕ ಮಾತುಗಳಿಂದ ಹುರಿದುಂಬಿಸುತ್ತಾ ಬೆನ್ನು ತಟ್ಟಿ ಧೈರ್ಯ ತುಂಬುತ್ತಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಹಾಗೂ ಸ್ಥಾಪಕ ಟ್ರಸ್ಟಿಯೂ ಆಗಿರುವ, ಅಂತೆಯೇ ಇಂದು ತುರ್ತು ಅಗ್ನಿ ನಿರ್ಗಮನ ಮೆಟ್ಟಿಲನ್ನು ಉದ್ಘಾಟಿಸಿದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಮತಿ ಹೇಮಾವತಿ ಭಾಸ್ಕರ್ ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತ. ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಬಿಡುವಲ್ಲದೆ ಕರ್ತವ್ಯ ನಿರತರಾದರೂ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಮುತುವರ್ಜಿ ವಹಿಸಿ ಭಾಗವಹಿಸುತ್ತಿರುವ ಉಳ್ಳಾಳ ಚೀರುಂಬ ಭಗವತಿ ದೇವಸ್ಥಾನದ ಅಧ್ಯಕ್ಷರು, ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯಾಗಿರುವ ಹಾಗೂ ಇಂದು ಡೀಸೆಲ್ ಜನರೇಟರ್ ಅನ್ನು ಉದ್ಘಾಟನೆ ನೀಡಿದಂತ ಶ್ರೀ ಚಂದ್ರ ಉಳ್ಳಾಳ್ ಇವರಿಗೆ ಆದರದ ಸ್ವಾಗತವನ್ನು ಬಯಸಲಾಗಿದೆ. ಚಟುವಟಿಕೆಯಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಾ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಭಾರತೀಯ ದಿಯಾ ಸಮಾಜದ ಅಧ್ಯಕ್ಷರು, ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಕಾರ್ಯದರ್ಶಿಯು ಹಾಗೂ ಇಂದು ವಿದ್ಯುತ್ ಪ್ಯಾನಲ್ ಕೊಠಡಿಯ ಉದ್ಘಾಟನೆಯನ್ನು ನೆರವೇರಿಸಿದಂತ ಶ್ರೀ ಸದಾಶಿವ ಉಳ್ಳಾಳ್ ಇವರಿಗೆ ಆತ್ಮೀಯ ಸ್ವಾಗತ. ಶಾಲೆಗೆ ಆಗಾಗ ಭೇಟಿ ಇದ್ದು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಕ್ಷೇಮವನ್ನು ವಿಚಾರಿಸುತ್ತಾ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಆಸಕ್ತಿಯಿಂದ ಭಾಗವಹಿಸುತ್ತಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ನ ಉಪಾಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯೂ ಆಗಿರುವ ಶ್ರೀ ರಾಘವ ಎನ್ ಕುಚಿಲ್ ಇವರಿಗೂ ನಲ್ಮೆಯ ಸ್ವಾಗತ. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಶಿಕ್ಷಕರು ಹಾಗೂ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ, ಶಾಲೆಯ ಒಳಿತಿನ ಬಗ್ಗೆ ಸದಾ ಚಿಂತಿಸುತ್ತಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ನ ಕೋಶಾಧಿಕಾರಿ ಹಾಗೂ ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಆಗಿರುವ ಶ್ರೀಮತಿ ಲತಾ ರವೀಂದ್ರ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ ಶೈಕ್ಷಣಿಕವಾಗಿಯೂ ಸದಾ ಚಟುವಟಿಕೆಯಿಂದ ತಮ್ಮನ್ನು ಹಲವಾರು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು, ಅಲ್ಲದೆ ವೃತ್ತಿಯಲ್ಲಿ ಹೆಸರಾಂತ ಕಟ್ಟಡ ಗುತ್ತಿಗೆದಾರರಾಗಿದ್ದು, ಸರಳ ಸಜ್ಜನಿಕೆಯ ಮಾತಿಗಿಂತ ಕೃತಿಯೇ ಮುಖ್ಯ ಎನ್ನುವ ಧೋರಣೆ ಹೊಂದಿರುವ ಕುದ್ರೋಳಿ ಶ್ರೀ ಭಗವತಿ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಅನೇಕ ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರಿಯಾಗಿ ಗುರುತಿಸಿಕೊಂಡಿರುವ ಹಾಗೂ ನಮ್ಮ ಶಾಲೆಯ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಉತ್ತಮ ರೀತಿಯಲ್ಲಿ ಕ್ಲಬ್ನ ಸಮಯದಲ್ಲಿ ನಿರ್ವಹಿಸಿಕೊಂಡ ಶ್ರೀ ಗಣೇಶ್ ಕುಂಟಲ್ಪಾಡ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ.
ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಭಗವತಿ ಎಜುಕೇಶನ್ ಟ್ರಸ್ಟ್ ನ ಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ದಿನಕರ್ ಉಳ್ಳಾಳ್ ಇವರಿಗೆ ನನ್ಮೆಯ ಸ್ವಾಗತ. ಸರಳ ಸೌಜನ್ಯತೆಯ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಾ ಸದಾ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಹಿತವಚನವನ್ನು ನೀಡುತ್ತಿರುವ ಭಗವತಿ ಎಜುಕೇಶನ್ ಟ್ರಸ್ಟ್ ನ ಮಾಜಿ ಕೋಶಾಧಿಕಾರಿ ಹಾಗೂ ಸ್ಥಾಪಕ ಟ್ರಸ್ಟಿಯಾಗಿರುವ ಶ್ರೀ ಮಾಧವ ತಲಪಾಡಿ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ವೃತ್ತಿಯಲ್ಲಿ ವೈದ್ಯರಾಗಿ ಪ್ರಸ್ತುತ ಕಠಿಣ ಚಟುವಟಿಕೆಯಲ್ಲಿ ಭಾಗವಹಿಸಲು ಸಮಯದ ಅಡಚಣೆ ಇದ್ದರೂ ಫೋನ್ ದೂರವಾಣಿಯ ಮೂಲಕ ಶಿಕ್ಷಕರ ಮತ್ತು ಮಕ್ಕಳ ಕ್ಷೇಮವನ್ನು ವಿಚಾರಿಸುತ್ತಿರುವ ಹಾಗೂ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ ಸ್ಥಾಪಕ ಟ್ರಸ್ಟಿಯಾಗಿರುವ ಡಾಕ್ಟರ್ ವಸಂತ ತಲಪಾಡಿ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೊರಗೂಡದಿದ್ದರೂ ಆಗಾಗ ದೂರವಾಣಿ ಮೂಲಕ ಶಿಕ್ಷಕರು ಮತ್ತು ಮಕ್ಕಳ ಕ್ಷೇಮ ವಿಚಾರಿಸುತ್ತಾ ಊರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಪ್ಪದೇ ಶಾಲೆಗೆ ಭೇಟಿ ಇದ್ದು ಶಿಕ್ಷಕ ವೃಂದಕ್ಕೆ ಪ್ರೋತ್ಸಾಹದಾಯಕ ನುಡಿಯನ್ನು ಹೇಳುವ ಬೊಂಬಾಯಿ ದಿಯಾ ಸಮಾಜದ ಅಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯಾಗಿರುವ ಶ್ರೀ ರವಿ ಮಂಜೇಶ್ವರ್ ಇವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೃತ್ತಿಯಲ್ಲಿ ವೈದ್ಯರಾಗಿ ಹಲವಾರು ವರ್ಷ ವಿದೇಶದಲ್ಲಿ ಸೇವೆ ಸಲ್ಲಿಸಿ ಹಲವಾರು ವಿಷಯಗಳ ಜ್ಞಾನ ಭಂಡಾರವನ್ನು ಹೊಂದಿದ್ದು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲೂ ಉತ್ಸಾಹದಿಂದ ಭಾಗವಹಿಸುವ ನಮ್ಮೆಲ್ಲರ ಹಿತೈಷಿ ಶುಭಾಕಾಂಕ್ಷಿಯಾಗಿರುವ ಶ್ರೀ ಡಾಕ್ಟರ್ ಭಾಸ್ಕರ್ ಬಪ್ಪ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಯುತ ಪ್ರಕಾಶ್ ಬಿಎನ್ ಇವರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ಶಾಲೆಯ ಪ್ರತಿಯೊಂದು ವಿಷಯದಲ್ಲೂ ಜಾಣ್ಮೆಯಿಂದ ನಿರ್ವಹಿಸಿ ಪಾರದರ್ಶದಂತೆ ಸದಾ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಇವರಿಗೂ ಆತ್ಮೀಯ ಸ್ವಾಗತ. ನಮ್ಮ ಆಹ್ವಾನಕ್ಕೆ ಒಗ್ಗೂಡು ಬಂದಿರುವ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಪ್ರೌಢಶಾಲಾ ವಿಭಾಗದ ಉಪಾಧ್ಯಕ್ಷರಾದ ಶ್ರೀಯುತ ಅಮರ್ ಇವರಿಗೂ ಸಹ ಪ್ರೀತಿಯ ಸ್ವಾಗತ. ಅಂತೆಯೇ ಕವಿತಾ ಮೇಡಮ್ ಹಾಗೂ ವಿಶಾಲ ಮೇಡಮ್ ಅವರಿಗೂ ಸಹ ಆದರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಎಲ್ಲ ಪ್ರೀತಿಯ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದಕ್ಕೆ ಆಧಾರದ ಸ್ವಾಗತ. ಭಗವತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಸುರೇಖಾ ಜೆ ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿದೆ. ಮುಂಜಾನೆಯ ಸೂರ್ಯೋದಯದ ಕಿರಣವು ಎಷ್ಟು ತೇಜಸ್ಸನ್ನು ಹೊಂದಿರುತ್ತದೆಯೋ ಅಷ್ಟೇ ತೇಜಸ್ಸನ್ನು ಹೊಂದಿರುವವರು ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ ನ ಕಾರ್ಯದರ್ಶಿ ಸ್ಥಾಪಕ ಅಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾಗಿರುವ ಶ್ರೀಯುತ ದಿನಕರ್ ಉಳ್ಳಾಳ್ ಅವರು. ಇವರು ಇಂದಿನ ದಿನದ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಚುಟುಕಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕನಸನ್ನು ಕಂಡಿರಲಿಲ್ಲ. ಖಂಡಿತವಾಗಿ 21 ವರ್ಷದ ಮೊದಲು ಇಷ್ಟು ದೊಡ್ಡ ಈ ಭಗವತಿ ಶಾಲೆ ಆಗದಂತ ಹೇಳುವ ವಿಷಯದಲ್ಲಿ ನಮ್ಮ 12 ಮಂದಿ ಟ್ರಸ್ಟಿಗಳು ಯಾರು ಪರ್ಮನೆಂಟ್ ಟ್ರಸ್ಟಿ ಅಂತ ಹೇಳಿದ್ದೇವೆ ನಾವು, ಅದರಲ್ಲಿ ವಿಶೇಷವಾಗಿ ನಾನು ಸದಾಶಿವ ಉಳ್ಳಾಳ್, ಚಂದ್ರಹಾಸ್ ಉಳ್ಳಾಳ್, ಹೇಮ ಭಾಸ್ಕರ್, ಲತಾ ಮತ್ತು ಮಾಧವ ತಲಪಾಡಿ, ರಾಘವ್ ಚಿಲ್, ನಮ್ಮ ಹಿರಿಯರಾದ ನಮ್ಮ ಬಂಗೇರ್ರವರು, ವೈರಸ್ ಬಂಗೇರ್ರವರು, ಅದೇ ರೀತಿಯಲ್ಲಿ ನಮ್ಮ ಇವರು ಟಿಆರ್ ಸಮಾಜ ಅಧ್ಯಕ್ಷರು ಆಗಿರುವ ರವಿ ಮಂಜೇಶ್ವರ್ ಅವರು, ಡಾಕ್ಟರ್ ವಸಂತ ತಲಪಾಡಿ ಅವರು ಸೇರಿಕೊಂಡು ಟಿಆರ್ ಸಮಾಜ ಅಂತ ಹೇಳಿದ್ರೆ ನಮ್ಮ ಈ ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬರೀ ಅತಿ ಕಡಿಮೆ ಸಂಖ್ಯೆ ಇರುವಂತಹ ಒಂದು ಸಮಾಜ. ಎಲ್ಲೂ ಕರ್ನಾಟಕದಲ್ಲಿ ಟಿಆರ್ ಸಮಾಜದವರು ಕಟ್ಟಿದ ಶಾಲೆ ಇಲ್ಲ. ಆ ಪ್ರಯುಕ್ತವಾಗಿ ನಮ್ಮ ಟಿಆರ್ ಸಮಾಜದವರು ಬಡವರಿದ್ರು ಕೂಡ ಈ ಪ್ರದೇಶದಲ್ಲಿ, ಉಚ್ಚಿಲ ಪ್ರದೇಶದಲ್ಲಿ ಒಂದು ಶಾಲೆ ಕಟ್ಟಬೇಕಂತ ಹೇಳೋ ವಿಚಾರದಲ್ಲಿ ನಮ್ಮದೊಂದು ಮಾದರ್ಶ 21 ವರ್ಷದ ಮೊದಲು ನಮ್ಮ ಹಿರಿಯರು ಕೂಡ ಇತ್ತು ನಮ್ಮೊಟ್ಟಿಗೆಲ್ಲ, ಅವರನ್ನು ಸೇರಿಸಿಕೊಂಡು ನಾವೊಂದು ಮಾಡ್ಬೇಕಂತ ಹೇಳೋ ವಿಚಾರದಲ್ಲಿ ಆಗುವಾಗ ಆ ಒಂದು ಆಲೋಚನೆ ಇರುವಾಗ ನಾವು ಬರೀ LKG UKG ಅಂತ ಹೇಳುವ ವಿಚಾರದಲ್ಲಿ ಪ್ರಾರಂಭ ಮಾಡಿದ್ವಿ. 5 ಸ್ಟೂಡೆಂಟ್ಸ್ನವರು, 5 ಪ್ರಥಮವಾಗಿ. ಅದಕ್ಕೆ ನಮ್ಮ ಇವತ್ತು HM ನವರು ಸುರೇಖರ್ ಅವರಿದ್ದಾರೆ, ಅಥವಾ ನಾವೆಲ್ಲ ಟ್ರಸ್ಟಿಯವರು ಸೇರಿಕೊಂಡು 5
ನಿಮಗೆ ನಂಬ್ತೀರಾ ಇಲ್ವಾ 5 ಮಂದಿ ಸ್ಟೂಡೆಂಟ್ಸ್ ಅನ್ನು ಇಟ್ಕೊಂಡು LKG ಸ್ಟೂಡೆಂಟ್ಸ್ ಕಿಂಡರ್ ಗಾರ್ಡನ್ ಸ್ಟೂಡೆಂಟ್ಸ್ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದು ಇಲ್ಲಿ ಒಂದು ಉಚ್ಚಿಲ ಯುವ ಸಂಘದ ಒಂದು ಸಣ್ಣ ಬಿಲ್ಡಿಂಗ್ ಇತ್ತು, ಅದನ್ನು ಇಟ್ಕೊಂಡು ನಾವು ಮಾಡಿದಂತೆ ಒಂದು ಕೆಲಸ ಅದು. ಇವತ್ತು ಇಷ್ಟು ಸಾಧಾರಣ ಒಂದು 30-40 ಕೋಟಿಯಷ್ಟು ವಸ್ತು ಆಗ್ಲಿಕ್ಕೆ ಇದು ನಮ್ಮದಲ್ಲ ಅಂತ ಹೇಳುವ ನಾನು ಮೊದಲೇ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರದಲ್ಲಿ ನಾವು ಇದನ್ನು ಚಿಂತನೆ ಮಾಡಲಿಲ್ಲ ಇಷ್ಟು ಆಗ್ತಾ ಅಂತೇಳಿ. ಈ ವ್ಯವಸ್ಥಿತವಾಗಿ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ವಿಶೇಷವಾಗಿ ದಾನಿಗಳು, ಈ ಟೀಚರ್ಸ್ನವರು, ಸ್ಟೂಡೆಂಟ್ಸ್ನವರು, ನಾವು ಇಲ್ಲಿ ಗುತ್ತಿಗೆದಾರರು ಅಂತೇಳಿ ಅಥವಾ ನಮ್ಮ ಮಿತ್ರರಾದ ಗಣೇಶ್ ಕುಂಟರ್ಪಾಡಿ ಅವರು, ಯಾಕಂತ ಹೇಳಿದ್ರೆ ಹಣ ಇಲ್ಲದಾಗ ನಮಗೆ ಹಣ ಕೊಟ್ಟು, ನಮ್ಮ ಟ್ರಸ್ಟಿಯಲ್ಲಿ ಅಧ್ಯಕ್ಷರಾಗಿರುವಾಗ ಅವರ ಬಂಗಾರವನ್ನು ಇಟ್ಕೊಂಡು, ಕೆಲವು ಟ್ರಸ್ಟಿಗಳು ಅವರ ಸ್ಥಳವನ್ನು ಇಟ್ಕೊಂಡು, ಕೆಲವರು ಮೊದಲನೇ 5-10 ವರ್ಷದಲ್ಲಿ ನಿರಂತರವಾಗಿ ಹಣವನ್ನು ಕೊಟ್ಟುಕೊಂಡು ನಮ್ಮೆಲ್ಲರೂ ಹಣ ಹಾಕಿಕೊಂಡು ಈ ಶಾಲೆ ಇಷ್ಟು ದೊಡ್ಡದಾಗಿ ಮಾಡಿಕೊಂಡು ಗುತ್ತಿಗೆದಾರರೆಲ್ಲ ಕೇಳಿಕೊಂಡು ಇವತ್ತು 1200ಕ್ಕಿಂತ ದಾಟುವಂತ ಒಂದು ಸಂಖ್ಯೆಯಲ್ಲಿ ನಮ್ಮ ಶಾಲೆ ಇವತ್ತು ನಡೀತಾ ಇದೆ. ಕಳೆದ 6-7 ವರ್ಷದಿಂದ ನಮ್ಮ SLCಯಲ್ಲಿ 100% ಆಗಿ ನಾವು ಇಲ್ಲಿ ಫಲಿತಾಂಶ ಪಡೆದುಕೊಂಡಿದ್ದೇವೆ. ನಮ್ಮ ಶಾಲೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಕಬಡ್ಡಿ ಆಟಗಾರರಾಗಿ ನಮ್ಮಲ್ಲಿ ಹೋದವರಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಕಬಡ್ಡಿ ಆಟಗಾರರು, ನಮ್ಮ ಎಲ್ಲ ಸಾಂಸ್ಕೃತಿಕ ರಂಗದಲ್ಲಿ, ವಿದ್ಯಾರಂಗದಲ್ಲಿ ಈ ಶಾಲೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಎಲ್ಲರಿಗೂ ಹೆಮ್ಮೆ ಆಗ್ತಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮ ನಾವು ಈ ಕಷ್ಟ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ ಮಾಡುವಂತ ಕಾರ್ಯಕ್ರಮ ಕೂಡ ಅಲ್ಪ ಮಟ್ಟದಲ್ಲಿ, ನಾವು ಯಾವಾಗಲೂ ಶಾಲೆ ಪ್ರಾರಂಭವಾಗಿಲ್ಲ ಇನ್ನು ಕೂಡ, ಮಕ್ಕಳಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಆದ್ರೂ ಕೂಡ ನಮ್ಮ ಶಾಲೆಯಿಂದ ಯಾವ ಮಕ್ಕಳು ಕೂಡ ಬಿಟ್ಟು ಬೇರೆ ಶಾಲೆಗೆ ಹೋಗಿಲ್ಲ. ಇದೇ ಯಾಕಂತ ಹೇಳಿದ್ರೆ ನೀವೆಲ್ಲ ಪೇಪರ್ನವರೆಲ್ಲ ಇದ್ದೀರಿಲ್ಲ, ಮಾಧ್ಯಮದಲ್ಲಿ ಹೇಳ್ತಾರೆ ಪ್ರೈವೇಟ್ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಹೋಗ್ತಾ ಅಂತ ಹೇಳಿದ್ರೆ, ಆದ್ರೆ ನಮ್ಮ ಶಾಲೆಯಿಂದ ಯಾರು ಕೂಡ ನಮ್ಗೆ ಇಷ್ಟುವರೆಗೆ ಹೋಗ್ಲಿಲ್ಲ. ನಮ್ಮಲ್ಲಿ ವಿಶೇಷ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ LKG UKGಯಲ್ಲಿ ಮೊಂಟೆಸರಿ ಅವರು ನಮ್ಮಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಮೊಂಟೆಸರಿ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸುವಂತ ಬೇರೆ ವಿಧಾನದಲ್ಲಿ ಆಗ್ತಾ ಇದೆ. ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಇವತ್ತು SLC ಸ್ಟೂಡೆಂಟ್ಸ್ ಅವರಿಗೆ ವಿಶೇಷವಾಗಿ ಮಕ್ಕಳಿಗೆ ಹೆಚ್ಚಿನ ಅವರಿಗೆ ವ್ಯಾಸಂಗ ಮಾಡಲಿಕ್ಕೆ ಸಂಜೆ ಕ್ಲಾಸ್ ಅಂತ ಇಟ್ಕೊಂಡು, ಕ್ರೀಡೆಯಲ್ಲಿ ಕೂಡ ಪ್ರತಿ ದಿವಸ PT ಮಾಸ್ಟರ್ ಕೂಡ ಎಲ್ಲ ಇದ್ದಾರೆ, ಟೀಚರ್ಸ್ನವರು ಇದ್ದಾರೆ, ಹಗಲು ರಾತ್ರಿ ಹಿಡ್ಕೊಂಡು ಇವತ್ತು ಈ ಶಾಲೆಯನ್ನು ಇವತ್ತು ನಾವು ಇಷ್ಟುವರೆಗೆ ಬಂದಿದ್ದೇವೆ. ಎಲ್ಲರೂ ನಾವೆಲ್ಲ ಇವತ್ತವಾಗಿದ್ದೇವೆ. ಯಾರು ಟ್ರಸ್ಟಿಗಳು ಕೂಡ ಏನಾಗ್ಲಿಲ್ಲ. ನಮ್ಮ ಇನ್ನೂ ಕೂಡ ಟ್ರಸ್ಟಿಗಳಿಗೆ ಇನ್ನೂ ಆಯುಷ್ಯ ಬರಲಿ. ಇನ್ನೊಂದು 20-25 ವರ್ಷ ಇದ್ರೆ ಖಂಡಿತವಾಗಿ ನಮ್ಮೊಂದು ಬಹು ಯೋಚನೆ ಇದೆ, PU ಕಾಲೇಜ್ ಮಾಡ್ಬೇಕಂತೇಳಿ, ಹತ್ತಿರ ಸ್ಥಳ ತೆಗೆದುಕೊಳ್ಬೇಕಂತ ಹೇಳಿ. ನಮ್ಗೆ ಯಾರು ಈಗಲ್ಲ, ನಾವು ಮಾಧ್ಯಮ ಮಿತ್ರರಿಗೆ ಯಾರು ಹೇಳ್ತೇವೆ, ₹1 ಹಣ ನಾವು ಇಲ್ಲಿಂದ ನಮ್ಮ ಟ್ರಸ್ಟಿಗಳು ಯಾವುದೇ ಇದು ಚಾರಿಟೇಬಲ್ ಟ್ರಸ್ಟ್ ಯಾವುದೇ ನಮ್ಮ ಪರ್ಪಸ್ಗೆ ನಾವು ಇಲ್ಲಿಂದ ಕೊಂಡೋದಲ್ಲ, ಹಾಕಿದ್ದೆಲ್ಲ ನಾವು ತಿಳ್ಕೊಳ್ಳಿಲ್ಲ. ಈಗ ನನಗೆ ಅತಿ ಅದು ಒಂದು ರೀತಿಯಲ್ಲಿ ಸಂತೋಷ ಅಂತ ಹೇಳುವ ವಿಚಾರದಲ್ಲಿ ದುಃಖ ಸಾಕ್ತದೆ. ಕಳೆದ 1.5 ವರ್ಷದಿಂದ ನಮ್ಮ ಟೀಚರ್ನವರಿಗೆ ಇಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರು ಪಾಪ ಸಂಬಳ ಕೂಡ ಸರಿಯಾಗಿ ಸಿಗದೆ, ನಮ್ಮ ಫೀಸ್ ಕೂಡ ಕೊಟ್ಟದೆ, ಅದು ನಮ್ಮೊಟ್ಟಿಗಿದ್ದಾರೆ. ಯಾರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಏನು ದೇವರಲ್ಲಿ ದಯೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಕೊರೋನಾದು ಬೇಗ ಹೋಗಲಿ ಅಂತ ಹೇಳುವುದರಲ್ಲಿ ನಮಗೆ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ನಿನ್ನೆ ಮೊನ್ನೆ ನಾನು SLC ಎಕ್ಸಾಮ್ ನಮ್ಮ ಶಾಲೆ ಪ್ರಪ್ರಥಮವಾಗಿ ಆಯಿತು. ಅದು ಕೂಡ ನಮ್ಮ ಸರ್ಕಾರ ಗುರುತಿಸಿಕೊಂಡಿದ್ದ ಶಾಲೆ. ಇಷ್ಟುವರೆಗೆ ಕಳೆದ 60 ವರ್ಷದಿಂದ SLC ಎಕ್ಸಾಮ್ ಈ ಆಂಧ್ರಾಶ್ರಮ ಶಾಲೆಯಲ್ಲಿ ಆಗ್ತಾ ಇತ್ತು. ಅದು ಈ ಸಲ ಪ್ರಪ್ರಥಮವಾಗಿ ಏನೇ ಒಂದು ಅವಘಡವಿಲ್ಲ, ಏನೇ ಒಂದು ಪ್ರಾಬ್ಲಮ್ ಇಲ್ಲ, ಏನೇ ಇಲ್ಲದೆ ಇಲ್ಲಿ SLC ಎಕ್ಸಾಮ್ ನಡೀತು. ಅದೇ ರೀತಿಯಲ್ಲಿ ಪ್ರತಿ ಇಲೆಕ್ಷನ್ ಅಲ್ಲಿ ಬಂದ ಕೂಡ ಬರೋ ಇಲೆಕ್ಷನ್ ಕೂಡ ಬರ್ತದೆ. ನಮ್ಮ ಶಾಲೆ ಗುರುತಿಸಿಕೊಂಡಿದೆ ಇಲೆಕ್ಷನ್ ಅಲ್ಲಿ ಪ್ರತಿಯೊಂದು 5-6 ಬೂತ್ಗಳು ಇಲ್ಲಿ ನಮ್ಮಲ್ಲಿದೆ. ಅವರು ಗುರುತಿಸಿಕೊಂಡ ಭಗವತಿ ಶಾಲೆ ಅಂತ ಹೆಸರು ಇಡೀ ಕರ್ನಾಟಕದಲ್ಲಿ ಇದಾಗಿದೆ. ಅಂತ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಗೊತ್ತುಂಟು. ಇದೆಲ್ಲ ಈ ಕಷ್ಟ ಕಾಲದಲ್ಲಿ ನಾವು ಸ್ಟೇರ್ಕೇಸ್ ಮಾಡಿದ್ದು, ಜನರೇಟರ್ ಮಾಡಿದ್ದು ಅಂತ ಹೇಳುವುದರಲ್ಲಿ ಕೆಲವೊಂದು ಈ ವಿದ್ಯಾರ್ಥಿಗಳಿಗೆ ಅವರ ಸುರಕ್ಷತೆಗೆ ಬೇಕಾದ ಕಾರ್ಯಕ್ರಮ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಸುರಕ್ಷತಾ ವ್ಯವಸ್ಥೆಯನ್ನು ಮಾಡಬೇಕು, ಅದಕ್ಕೆ ಜನರೇಟರ್ ಮಾಡಬೇಕು, ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಂತ ವಿಚಾರದಲ್ಲಿ ನಮಗೆ ರಿನ್ಯೂವಲ್ ಮಾಡುವಾಗ ಅದನ್ನು ಬೇಕಾದಂತ ವ್ಯವಸ್ಥೆ ಬೇಕಾಗ್ತದೆ. ಇದು ನಮ್ಮ ಮಕ್ಕಳ ಸುರಕ್ಷತೆಗೆ ಮತ್ತು ಪೇರೆಂಟ್ಸ್ ಅವರ ಸುರಕ್ಷತೆ ಎಲ್ಲ ಬರುವುದು. ನಮ್ಮಲ್ಲಿ ಅಗಾಧವಾದ ಪ್ರತಿಭೆ ನಮ್ಮ ಶಾಲೆಯ ಮಕ್ಕಳಲ್ಲಿದೆ. ಅವರು ಆನ್ಲೈನ್ ಕ್ಲಾಸ್ ಆಗಲಿ ಯಾವುದೇ ಇದೆ, ಆ ಶಾಲೆಯ ಹೆಸರನ್ನು ತಂದಂತೆ ಎಲ್ಲರಿಗೂ ಸಹ ಅಲ್ಲಿ ಇವರು ಟ್ರಸ್ಟಿಗಳು ವಿಶೇಷವಾಗಿ ನಾನು ಟ್ರಸ್ಟಿಗಳು ನಮ್ಮೊಟ್ಟಿಗೆ ನನ್ನ ಬೆನ್ನಲೆಗಾಗಿ ನನ್ನೊಟ್ಟಿಗೆ ಇಟ್ಟುಕೊಂಡು ಎಲ್ಲರೂ ಇಲ್ಲಿ ಇದ್ದಾರೆ. ಅದೇ ರೀತಿ ಟೀಚರ್ಸ್ ಅವರು 2 HM ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಎಲ್ಲಿ ಕಬ್ಬಿಣ ಹಾಕಿದ್ದಾರೆ, ಎಲ್ಲಿ ಸಿಮೆಂಟ್ ಹಾಕಿದ್ದಾರೆ, ಎಲ್ಲಿ ಫೌಂಡೇಶನ್ ಹಾಕಿದ್ದಾರೆ ಅಂತ ಹೇಳಿ ನಮ್ಗಿಂತ ಜಾಸ್ತಿ ಅವರಿಗೆ ಗೊತ್ತು. ಯಾಕಂದ್ರೆ 5 ಮಕ್ಕಳಿಂದ ಇವತ್ತು 1500 1100 ಮಕ್ಕಳನ್ನು ಇಲ್ಲಿ ಕರೆದು ತರಬೇತಿಗೊಳಿಸಬೇಕಾದ್ರೆ ಅವರ ಶ್ರಮೆ ತುಂಬಾ ಅಗಾಧವಾಗಿದೆ.
ಅದನ್ನ ನೆನಪಿಸ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಪ್ರಸ್ತಾವನೆ ಯಾಕೆ ಹೇಳಿದ್ರೆ ನಾವು ಒಳ್ಳೆ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ನಾವು ಹಾಕ್ಲಿಕ್ಕೆ ಇರುವ ವಿಚಾರ ಮೊದಲೇ ಆಗ್ಬೇಕಿದ್ದು. ಯಾಕಂತ ಹೇಳಿದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಯಾರನ್ನೂ ಕರೀಲಿಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ನಿಮಗೆಲ್ಲ ಬಂದವರಿಗೆ ನನ್ನ ಒಂದು ಸ್ವಾಗತವನ್ನು ಅವರು ಕೋರಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಪ್ರಸ್ತಾವನೆ ಅಂತ ಹೇಳಿದ್ರೆ ಇದೆಲ್ಲ ಶಾಲೆಯನ್ನು ಪಡಿಬೇಕಂತ ಕೆಲಸವೇ ಆಗ್ಬೇಕು, ಮೊದಲೇ ಆಗಬೇಕಿತ್ತು. ಇನ್ನು ಹಲವಾರು ಸವಲತ್ತುಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗ ಹತ್ತಿರದ ಸ್ಥಳವನ್ನು ನಾವು ತೆಗಿಲಿಕ್ಕಿದ್ದೇವೆ. ಇನ್ನೊಂದು ಬಹಳ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಇದೆಲ್ಲ ಪೂರ್ಣಗೊಳ್ಳಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ಗಣೇಶ್ ಕುಂಟಲ್ ಪಡೆಯವರು ಬಂದಿದ್ದಾರೆ. ಅವರ ಈ ಶ್ರಮ ಕಳೆದ 20 ವರ್ಷದಿಂದ ಈ ಶಾಲೆಗೆ ಮಾಡುವ ರೋಹಿತ್ ಮಂಗೇರವರು ಮತ್ತು ಅವರೆಲ್ಲ ಮಾಡಿದ ಶ್ರಮ ನಾನು ಖಂಡಿತವಾಗಿ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಇವತ್ತು ನಮ್ಮ ವಿಶೇಷ ಆಹ್ವಾನಿತರಾಗಿ ಬಂದಿದ್ದಾರೆ. ಭಾಸ್ಕರ್ ಬಪ್ಪಾಲ್ ಅವರಿದ್ದಾರೆ. ಅವರ ಆ ಒಂದು ಮಕ್ಕಳಿಗೆ ಬೇಕಾದ ಕಾಳಜಿ ಅವರ ಅಧ್ಯಕ್ಷರು, ಅವರ ಧರ್ಮಪತ್ನಿಯವರು ಅಧ್ಯಕ್ಷರಾಗಿದ್ದಾರೆ. ಅವರು ಕಳೆದ 3 ವರ್ಷದಿಂದ ಅಧ್ಯಕ್ಷರಾಗಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಇವತ್ತಿನ ಈ ವ್ಯವಸ್ಥೆಗೆಲ್ಲ ಕಾರಣರಾಗಿರುವವರೆಲ್ಲ ಅವರೆಲ್ಲ ಆಗಿರ್ತಾರೆ. ಇವತ್ತು ಕಮಾಂಡ್ ಕೊಟ್ಟಿದ್ದಾರೆ. ನಿನ್ನೆ ಪಾಪ ರತನ ಅವರು ನಮ್ಮ ಬಳೆಯಲ್ಲಿ ಇಟ್ಕೊಂಡು ನಮ್ಮ ಅಧ್ಯಕ್ಷರಾಗಿ 2 ಸಲ ಅಧ್ಯಕ್ಷರಾಗಿ ನಮ್ಮ ತುಂಬಾ ಜ್ಞಾನ ಕೊಡುವ ಸಂದರ್ಭದಲ್ಲಿ ಇವತ್ತು ನಿನ್ನೆ ತಾನೇ ಮಕ್ಕಳ ಯಾರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ನಿನ್ನೆ ನೋಡಿ ನಾನು ಕಬಡ್ಡಿಯಲ್ಲಿದ್ದೆ. ನಾನು ಯಾರು ಅಂತ ಹೇಳುವಾಗ ಲತಾಕನವರು ಕಳಿಸ್ಕೊಡ್ತಾರೆ ಅಂತೇಳಿ ಅವರ ಮನೆಯಲ್ಲಿ ಲತಾಕನವರು ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದಿಸಿ ಮಾತಾಡ್ತಾ ಇದ್ದೇನೆ. ಸ್ಥಾಪಕ ಟ್ರಸ್ಟಿ ಆಗಿರುವಂತಹ ಶ್ರೀಮತಿ ಹೇಮಾವತಿ ಭಾಸ್ಕರ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಂತರ ಭಗವತ್ ಎಜುಕೇಶನ್ ಟ್ರಸ್ಟ್ನ ಉಪಾಧ್ಯಕ್ಷರು ಹಾಗೂ ಸ್ಥಾಪಕ ಟ್ರಸ್ಟಿಯೂ ಆದಂತಹ ಶ್ರೀಯುತ ರಾಘವ ಭಗವತ್ ಎಜುಕೇಶನ್ ಟ್ರಸ್ಟ್ನ ಮಾಜಿ ಕೋಶಾಧಿಕಾರಿ ಈಗ ಪ್ರಸ್ತುತ ಭಗವಾನ್ವಿತರಿಗೆ ಹಣ್ಣು ಹಂಪಲುಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭಗವತ್ ಎಜುಕೇಶನ್ ಟ್ರಸ್ಟ್ನ ಕೋಶಾಧಿಕಾರಿ ಹಾಗೂ ಸ್ಥಾಪಕ ಟ್ರಸ್ಟಿಯೂ ಆದಂತಹ ಶ್ರೀಮತಿ ಲತಾ ರವೀಂದ್ರ ಅವರು ಶ್ರೀಯುತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಗವತ್ ಎಜುಕೇಶನ್ ಸ್ಥಾಪಕ ಅಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾಗಿರುವ ಶ್ರೀಯುತ ದಿನಕರ್ ಉಳ್ಳಾಲ್ ಅವರು ಶ್ರೀಯುತರಿಗೆ ಪ್ರೀತಿಯ ಉಡುಗೊರೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಶಾಲೆ ನನಗೂ ಸಾಧಾರಣ 2003 ವಿಷಯದಲ್ಲಿ ರೋಹಿತೇಶ್ವರ ಒಂದ್ಸಲ ದೇವಸ್ಥಾನಕ್ಕೆ ಬಂದರು. ಅನ್ನ ಅಂತ ಬೇರೆ ಬರ್ಪರ್ ಅಂತ ಹೇಳಿದ್ರು. ನಾವು ಓಡಿ ನನಗೆ ಹೇಳಿದೆ ಬಲೆ ಅಂತೇಳಿ ಕಾರು ಕರ್ಕೊಂಡು ಬಂದಿದ್ದಾರೆ. ನಾನು ಶ್ರೀಮತಿ ಲತಾಕನ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆದ ಸಂತೋಷ ನಾನು ಆಮೇಲೆ ರೋಹಿತ್ ಬಗ್ಗೆ ಅವರು ಲತಾಕನ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಇದಾದ ಅದು ಹೇಳಿದೆ ಅಂಜಿನ ಒಂದು ಶಾಲೆ ಬಂದು ಬೇಲೆ ಆಗೊಂಡು ನೀರು ಅಂತ ಬಂದು ಬೇಲೆ ಮಾಡ್ಕೊಡೋಣ ಅಂತ ಹೇಳಿದ್ರು. 2003 ವಿಷಯದಲ್ಲಿ ಅದು ನಾನು ಭಾಳ ಬಿದ್ದಿದ್ದೆ. ನನಗೆ ದೇವಸ್ಥಾನದ ಪ್ರಮುಖ ಕೆಲಸದವ್ರು ಭಾಳ ಬಿದ್ದಿದೆ. ಇಜ್ಜನೆ ಕಾತೂರು ಬೇಲೆ ಬರ ಜನ ಮಲ್ಪನೆ ಕೊಡ್ತಾನೆ ಬೇರೆ ಉಂಟು ಅದನ್ನು ಅವಂಚ ನಮ್ಮ ಭಗವದ್ ದೇವಸ್ಥಾನದ ಬೇಲೆ ಅವು ಹೀರೇ ಬರೋರು ಬೇತಾಗಿ ಮಲ್ಪರ ಹಾಕುಜಿ ಚಂದ್ರಸ್ಥಳಗಳು ನಾನು ಬಹುಶಃ ದಿನಕರಿದ್ರೆ ಗೊತ್ತಿಲ್ಲ 2003 ವಿಷಯದಲ್ಲಿ ಲತಗಳ ಮನೆಯಲ್ಲಿ ಭೇಟಿ ಮಾಡಿದ್ದೆ ನಾವು. ಆಗ ಮತ್ತೆ ಆಗ ಹೇಳಿದಾಗ 2003 ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಶಾಲೆ ಒಂದು ಬಾಂಧವ್ಯ 18 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಅದಕ್ಕೆ ನಾನು ಯಾಕೆ ಅಂತ ಹೇಳಿದ್ರೆ ಈ ಶಾಲೆಗೆ ಯಾವ ಚಿರಗಣೆ ಆಗಿದ್ದೇನೆ. ಶಾಲೆಯ ಎಲ್ಲ ಟ್ರಸ್ಟ್ಗಳು ನನ್ನ ಆತ್ಮಮಿತ್ರರು, ಎಲ್ಲ ಟ್ರಸ್ಟ್ಗಳು. ಒಂದು ರವಿ ಮಂಜೇಶ್ವರ ಸಾಹೇಬ್ರು ನನ್ನ ಫ್ರೆಂಡ್ ದೂರದಲ್ಲಿದ್ದಾರೆ. ಆದರೂ ನಮ್ಮ ಡಾಕ್ಟರ್ ವಸಂತರೊಂದು ಬಿಟ್ಟು ನನಗೆ ಅಷ್ಟೊಂದು ಪರಿಚಯ ಇಲ್ಲ. ಆದಾಗ ದಿನಕರ್ ಅವರ ಭಾವ ಆಗ ಅವರಷ್ಟು ಅಷ್ಟು ಭೇಟಿಯಾಗಿಲ್ಲ. ಅಲ್ಲಿ ಉಳಿದ ಎಲ್ಲ ಟ್ರಸ್ಟ್ಗಳು ನನ್ನ ಭಾಳ ಆತ್ಮಮಿತ್ರರು ನನಗೊಂದು ಕೂಡ ಸಹಕಾರ ಕೊಟ್ಟಿದ್ದಾರೆ. ನನಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನನಗೆ ಬೆಳು ತಟ್ಟಿ ಸಹಕಾರ ಮಾಡಿದ್ದಾರೆ. ಅಣ್ಣ ಹಂಚೋಡ ಅಣ್ಣ ಹಂಚೋಡಿದ್ದಾರೆ ಸಲಹೆ ಸೂಚನೆ ಕೊಟ್ಟು ಮಾಡಿಸಿದ್ದಾರೆ. ಅದೇ ಪ್ರಕಾರ ಈ ಶಾಲೆ ಎಲ್ಲ ಒಂದು ಅಧ್ಯಾಪಕರಾಗಲಿ ಸುರೇಖ ಮೇಡಮ್ ಆಗಲಿ ಪ್ರಬಲ ಮೇಡಮ್ ಆಗಲಿ ಏನೋ ಬೇಕಿದ್ರು ಸರಿ ಹೀಗೆ ಸೇರಿ ಹೇಳಿ ನಮಗೆ ಕೊಡ್ತಿದ್ದಾರೆ. ನಮ್ಮ ಶಾಲಾ PT ಮಾಸ್ಟರ್ ಆಗಲಿ ಶಾಲೆ ಉಳಿದ ಸಿಬ್ಬಂದಿ ವರ್ಗಗಳಾಗಲಿ ನನಗೆ ಪೂರ್ಣದಿಂದ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಏನಾದರೂ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದು ಅವರ ಪೂರ್ಣ ಸಹಕಾರದಿಂದ ಮಾತ್ರ ಸಾಧ್ಯ. ಯಾಕಂತ ಹೇಳಿದ್ರೆ ಅದು ಒಬ್ಬ ಕೆಲಸ ಮಾಡಿ ಒಬ್ಬರಿಂದ ಯಾವುದು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಪೂರ್ವಕವಾಗಿ ನನಗೆ ಸಹಕಾರ ಕೊಟ್ಟವರು ನಮ್ಮ ಶಾಲೆಯ ಟ್ರಸ್ಟಿಗಳು ಹಾಗೂ ನಮ್ಮ ಶಾಲೆ ಅಧ್ಯಾಪಕರು ಹಾಗೂ ಶಿಕ್ಷಕರೊಂದವರು. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಏನಾದರೂ ನೀರಿಲ್ಲದಿದ್ರು ಕೂಡ ಆ ಸಂದರ್ಭ 2005 ನಾನು ಕೆಲಸ ಮಾಡ್ತಿರುವಾಗ ಇಲ್ಲಿ ನೀರಿನ ಅಭಾವ ಇತ್ತು. ಚಂದ್ರಶೋಳ ಫೋನ್ ಮಾಡಿ ಅಲ್ಲಿ ಬಾವಿ ಒಂದು ಇದಾಕಿ ನೀರು ತರ ಮಾಡಿದ್ದಾರೆ. ಚಂದ್ರ ನೆನಪಿರ್ಬೋದು ಅಲ್ಲಿ ಒಂದು ಹತ್ತಿರ ಬಾವಿ ಇತ್ತು. ಆ ಟೈಮಲ್ಲಿ ಅವ್ರದ್ದು ಮಾತಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನನಗೆ ಇವರು ಪಾಪ ಸದಾಶಿವ ಉಳ್ಳಾಲ್ ಆಮೇಲೆ ನಮ್ಮ ಮಾಧವಣ್ಣ ಈ ರಾಘವಣ್ಣ ಅದೆಲ್ಲ ಲಾರಿ ನೀರು ತರಿಸಿಕೊಟ್ಟಿದ್ದಾರೆ. ಆತಂದ್ರೆ ನಮ್ಮ ಭಾವ ಗೌರವ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ನಾವು ಸಣ್ಣ 4 ರೂಮೇ ಮಾಡಿದ್ರು. ನಾವು
ಒಂದು ಪ್ರತಿ ವರ್ಷ ನಾವು ಏಪ್ರಿಲ್ 10ಕ್ಕೆ ಕೆಲಸ ಪ್ರಾರಂಭ ಮಾಡೋದು, ಮೇ 22ಕ್ಕೆ ಬಿಟ್ಟು ಕೊಡೋದು. 4 ರೂಮಿನ ಒಂದು ಅವಧಿ 42 ದಿವಸ ಕೆಲಸ ನಮಗೆ 4 ರೂಮ್ ಮಾಡಿಕೊಟ್ಟಿದ್ದೇವೆ ನಾವು. ಅಂತ ಒಂದು ಕಷ್ಟ ಪರಿಚಯ ಮಾಡಿದ್ದೇವೆ. ಆದರೆ ದೇವರದಲ್ಲಿ ಈಗ ಈ ಒಂದು ಶಾಲೆ 22 ವರ್ಷಗಳಿಂದ ಈಗ ನಾವು ನಮ್ಮ ದಿನಕರ್ ಹೇಳಿದಾಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿ ಆಗಿದೆ. ಬಹುಶಃ ಇದು ಒಂದು ದೂರ ಇದ್ದ ಕಾರಣ, ಔಟ್ಸ್ಕಟ್ ಇದ್ದ ಕಾರಣ ನಂಗೆ ಅಷ್ಟೊಂದು ಒಂದು ಹಣಗಳಿಗೆ ಮಾಡಲಿಲ್ಲ. ಅದು ಹಣಗಳಿಗೆ ಉದ್ದೇಶ ನಿಮ್ಮಲ್ಲಿ ಇರಲಿಲ್ಲ. ಇದೇ ಸಿಟಿಯಲ್ಲಿ ಆದ್ರೆ ಸರ್ ನಾನು ಒಂದು ಮಕ್ಕಳಿಗೆ 20,000 ಡೊನೇಷನ್ ಕೊಡ್ತಾರೆ, ಒಂದು 20-30 ಸಾವಿರ ರೂಪಾಯಿ ಫೀಸೇ ಕೊಡ್ತಾರೆ. ಹಾಗೆ ನಮ್ಮಲ್ಲಿ ಆಗಿಲ್ಲ. ನಾವು ಬರುವಾಗ ನನಗೆ ಇಲ್ಲಿದ್ದು ಮಕ್ಕಳಿಗಿದ್ದದ್ದು ಇವತ್ತು 1,500 ರೂಪಾಯಿ ಇರ್ತದೆ ಅಷ್ಟೇ. ಅದನ್ನೇ ಕ್ರಮಣ ಮಾಡಿ 10 ಸಾವಿರ ಮಾಡಿದ್ರೆ 15 ಸಾವಿರದಲ್ಲಿ ಈಗಿನ ಕಾಲದಲ್ಲಿ ಇಂಥ ಫೆಸಿಲಿಟೀಸ್ ಕೊಟ್ಟು ಶಾಲೆ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಆದರೂ ಔಟ್ಸ್ಕಟ್ ಅದನ್ನು ಮಾಡಿದ್ರಿ. ಆ ಒಂದು ಸಣ್ಣ ಒಂದು ಮೊತ್ತ ತಗೊಂಡು ಕೂಡ ನೀವು ಇಷ್ಟೊಂದು ವಿಜೃಂಭಣೆ, ಇಷ್ಟೊಂದು ಶಾಲೆಯನ್ನು ಮಾಡಿ ಅಂತ ಹೇಳಿದ್ರೆ ನಿಜವೂ ಶಾಲೆಯ. ಯಾಕಂತ ಹೇಳಿದ್ರೆ ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ನಮಗೆ ಬಿಲ್ಡಿಂಗ್ ಫಂಡ್ ಅಂದರೆ ಬೇರೆ ತೆಗೆದು ನಮ್ಮ ಎಲ್ಲ ಶಾಲೆಯಲ್ಲಿ ಕೂಡ ಬಿಲ್ಡಿಂಗ್ ಫಂಡಿಗೆ ಅಂತೇಳಿ ಒಂದು 10,000, 20,000, 1 ಲಕ್ಷ ತಗೊಳ್ತಾರೆ. ಇಲ್ಲಿ ಬಿಲ್ಡಿಂಗ್ ಫಂಡ್ ಎಷ್ಟು ಯಾರು ತಗೊಳ್ಳಿಲ್ಲ ನಾವು. ಆ ಸಣ್ಣ ಒಂದು ಮೊತ್ತದಲ್ಲಿ ಕೂಡ ಇಷ್ಟು 1,000 ಮಕ್ಕಳನ್ನು ಇಟ್ಟುಕೊಂಡು ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟೋದ್ರೆ ಅಷ್ಟು ಸುಲಭ ವಿಷಯ ಅಲ್ಲ. ಲಕ್ಷ ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಅಷ್ಟೇ ನಮಗೆ ಆದಾಯ ಬೇಕು. ಇಲ್ಲಿ ಔಟ್ಸ್ಕಟ್ ಆಗ್ತಾರೆ, ಇಲ್ಲಿ ಬರುವುದೆಲ್ಲ ಒಂದು ಬಿಲೋ ಪೌರ್ಟಿ ಲೈನ್ ಅವರು. ಅಂಥವ್ರ ಮಕ್ಕಳು ಫೀಸೇ ಕಟ್ಟಲಿಕ್ಕೆ ಕಷ್ಟ ಅಂತ ಮಕ್ಕಳನ್ನು ಮಾತ್ರ ಇಟ್ಟುಕೊಂಡು ನೀವು ಪಾಪ ಇಷ್ಟೊಂದು ಟೀಚರ್ ಸ್ಟಾಫ್ ಇಟ್ಕೊಂಡು ಇದು ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಅದು ಕೂಡ ಹೈಸ್ಕೂಲ್ ನಮ್ಮ ಎಜುಕೇಷನ್ ಕೂಡ ಟಾಪ್ ಲೆವೆಲ್ ಇದೆ. ನಮ್ಮ ಸ್ಪೋರ್ಟ್ಸಲ್ಲಿ ಕೂಡ ಸ್ಟೇಟ್ ಲೆವೆಲ್ ಏರ್ಪಾಡು ಮಾಡಿ ಬೇಕಾದಷ್ಟು ತಗೊಂಡಿದ್ದಾರೆ. ಅದಕ್ಕಾಗಿ ನನಗೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಭಗವತಿ, ನಾವು ಭಗವತಿ ಆರಾಧಕರು, ಭಗವತಿ ಶಾಲೆ ಎಜುಕೇಷನ್ ಭಗವತಿ ಹೆಸರಿಟ್ಟು ಮಾಡಿದ ಕಾರಣ ನನಗೊಂದು ನನ್ನ ಮನೆ ಅಂತ ಹೇಳ್ತಾರೆ. ನನಗಿದು ಕನ್ಸ್ಟ್ರಕ್ಷನ್ ಅಂತ ಬಂದು ನಾನು ನನ್ನ ಮನೆ ಕೆಲಸ ಮಾಡಿದಾಗೆ ನನಗೆ ನನ್ನ ಮನೆ ಮೇಲೆಲ್ಲ ಈ ಶಾಲೆಗೆಲ್ಲ ಆ ಥರ ಮಾಡಿದೆ. ಯಾಕಂದರೆ ಭಗವತಿಯಿಂದ ಹೇಳಿಕೊಂಡು ನಮಗೆ ಮೈ ಜುಮ್ಮಾಗುದು. ನನ್ನ ದೇವಸ್ಥಾನ ಮಾಡುವಾಗಲೇ ದೇವಸ್ಥಾನದಲ್ಲಿ ನಾವು ಸಹ ಒಂದು 6-7 ಕೋಟಿ ಖರ್ಚು ಮಾಡಿ ಕೆಲಸ ಮಾಡಿದ್ದೇವೆ. ಅದು ಕೂಡ ನಾವು ಆ ದೇವಸ್ಥಾನದ ಕೆಲಸ ಅಂದರೆ ಸ್ವಾಮಿಗಳ ಸೌಕರ್ಯಗಳು ಆ ಥರ ಮಾಡಿದ್ದು. ಇದು ಈ ಶಾಲೆಗಳು ಅದೇ ಥರ ಮಾಡಿದ ಕಾರಣ ನಮಗೆ ಇವತ್ತು ಇಂಥ ಒಂದು ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದು ಕೂಡ ಈ ಕ್ರಿಸ್ತಕರ ದಿನಕರ್ ಒಳ್ಳೆಯದಾಗ ಹೇಳಿದಾಗೆ ಈ ಕ್ರಿಸ್ತಕರ ಸನ್ನಿವೇಶದಲ್ಲಿ 2 ವರ್ಷದಿಂದ ಅವರು ಕರೋನಾಗಿ ಪ್ರತಿಯೊಬ್ಬರು ಯಾರ ಹತ್ರ ಒಂದು ಜೇಬಲ್ಲಿ 10 ರೂಪಾಯಿ ಇರುವುದಿಲ್ಲ ಅಂತ ಒಂದು ಕ್ರಿಸ್ತ ಸನ್ನಿವೇಶದಲ್ಲಿ ಕೂಡ ನಾವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗಿ ಸಾಕಣೆ ಮಾಡಲಿಕ್ಕೆ ಕೂಡಿತ್ತು. ಆದರೂ ಮಾಡೋದ್ರೆ ಜನರಿಗೆ ಗೊತ್ತಾಗೋದಿಲ್ಲ. ಇದು ಫೈರ್ ಸೇಫ್ಟಿ ಬೇಕೇ ಬೇಕು. ಆ ಫೈರ್ ಸೇಫ್ಟಿ ಬೇಕಾದ್ರೆ ಜನರೇಟ್ ಅಗತ್ಯ ಉಂಟು. ಜನರೇಟ್ ಇರುವಾಗ ಅದು ಜನರು ಇರಬೇಕು ಅಂತ ಒಂದು 3 ಕೂಡ ಅತಿ ಅವಶ್ಯಕತೆ ವಸ್ತುಗಳನ್ನು ವಿಷಯಗಳನ್ನು ನಾವು ತಯಾರು ಮಾಡಿಕೊಂಡು ಇಂಥ ಒಂದು ಸಂದರ್ಭದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕಾಗಿ ಈ ನಮ್ಮ ಶಾಲೆಯ ಎಲ್ಲ ಅಧ್ಯಕ್ಷರಾಗಿರುವ ಎಲ್ಲ ಟ್ರಸ್ಟ್ಗಳಿಗೂ ನನ್ನ ವಂದನೆ ಸಲ್ಲಿಸ್ತಾ ನನಗೆ ಸಹಕಾರ ಕಂಡು ಎಲ್ಲರಿಗೂ ಧನ್ಯವಾದ. ಇದು ಶಾಲೆಯಲ್ಲಿ ಇನ್ನು ಮುಂದೆ ಕೂಡ ಇಡೀ ಭಾರತ ದೇಶದಲ್ಲಿ ಹೆಸರುಪಡಿಸಲಿ. ಆ ಭಗವತಿ ಎಂಬ ಶಾಲೆ ಭಗವತಿ ಇಡೀ ನಮ್ಮ ಜಗತ್ತಿಗೆ ಒಂದು ಮಾದರಿ ಅಂತ ಹೇಳ್ತಾ ನನಗೆ ಅವಕಾಶ ಉಂಟು. ನನಗೆ ಸನ್ಮಾನ ಮಾಡಿದ ಎಲ್ಲರಿಗೆ ಒಂದು ಸಹ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಗವತಿ. ನಗುವುದು ಸಹಜ ಧರ್ಮ, ನಗಿಸುವುದು ಪರರ ಧರ್ಮ, ನಗಿಸಿ ನಗುತ್ತಾ ಬಾಳುವುದು ಮಾನವ ಧರ್ಮ ಎಂಬಂತೆ ಸದಾ ನಗುಮುಖದ ಸೌಮ್ಯ ಮೂರ್ತಿಯಂತೆ ಈ ವೇದಿಕೆಯಲ್ಲಿ ಕಂಗೊಳಿಸಿರುವವರು ಅಖಿಲ ಭಾರತ ತೀಯಾ ಸಮಾಜದ ಅಧ್ಯಕ್ಷರು, ಭಗವತಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಾಜಿ ಸಂಚಾಲಕರು, ಮಾಜಿ ಕಾರ್ಯದರ್ಶಿಯವರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವ ಶ್ರೀಯುತ ದಿನಕರ್ ಉಳ್ಳಾಲ್ ಅವರು, ಸದಾಶಿವ ಉಳ್ಳಾಲ್ ಅವರು. ಇವರು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಫೈರ್ ಸೇಫ್ಟಿ ಮತ್ತು ಜನರೇಟರನ್ನು ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲನ್ನು ಉದ್ಘಾಟನೆ ಮಾಡಿ ಆ ಉದ್ಘಾಟನಾ ಸಮಾರಂಭದ ಅಂಗವಾಗಿ ನಡೆಸತಕ್ಕಂಥ ಸಭಾ ವೇದಿಕೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ಹೇಮಾವತಿ ಭಾಸ್ಕರ್ ಅವರೇ, ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ರಾಘವಚಿರವರೇ, ಟ್ರಸ್ಟಿನ ಕಾರ್ಯದರ್ಶಿಯವರಾದಂಥ ದಿನಕರ್ ಉಳ್ಳಾಲ್ರವರೇ, ಟ್ರಸ್ಟಿನ ಮಾಜಿ ಅಧ್ಯಕ್ಷರು ಪ್ರಸ್ತುತ ಟ್ರಸ್ಟಿ ಆಗಿರುವಂಥ ಚಂದ್ರಾಸ್ ಉಳ್ಳಾಲ್ರವರೇ, ಇನ್ನೋರ್ವ ಟ್ರಸ್ಟಿ ಮಾಜಿ ಕೋಶಾಧಿಕಾರಿಯಾದಂಥ ಮಾಧವ್ ತರ್ಪಾಡಿಯವರೇ, ಪ್ರಸ್ತುತ ಟ್ರಸ್ಟಿನ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಲತಾ ರವೀಂದ್ರವರೇ, ಕುದ್ರೋಳಿ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಶಾಲೆಯ ಕಟ್ಟಡದ ಪ್ರತಿಯೊಂದು ಕಾಮಗಾರಿಯ ಶಿಲ್ಪಿ ಅಂತ ಹೇಳ್ಬೋದು ಶ್ರೀಯುತ ಸನ್ಮಾನ್ಯ ಗಣೇಶ್ ಕುಂಟರ್ಪಾಡಿಯವರೇ, ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಜಯಪ್ರಕಾಶ್ ರವರೇ, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಮೀಲಾರವರೇ, ವೇದಿಕೆಯಲ್ಲಿ ಮುಂಬೈರತಕ್ಕಂಥ ಎಲ್ಲ ಶಿಕ್ಷಕ ಬಂದದೆ, ಶಿಕ್ಷಕಿಯರೇ, ಅದೇ ರೀತಿ ಎಲ್ಲ ಸಿಬ್ಬಂದಿಗಳೇ, ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ, ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳೇ, ಸಂಸ್ಥೆಯ ಕಾರ್ಯದರ್ಶಿಯವರು ಈಗಾಗಲೇ ಹೇಳಿದಾಗೆ ಸುಮಾರು 20 ವರ್ಷಗಳ ಹಿಂದೆ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ನಡೆಸಬೇಕಾದ್ರೆ ಭಗವತಿ ಎಜುಕೇಷನ್ ಟ್ರಸ್ಟಿನ ಮುಖಾಂತರ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ನಾವು ಇಲ್ಲಿಂದ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ.
ಮೊದಲಿಗೆ ಯಾವ ಕಷ್ಟದಲ್ಲಿ ಶಾಲೆ ಸ್ಥಾಪನೆ ಆಯಿತು, ನಂತರ ಹೇಗೆ ಬೆಳೆದು ಬಂತು, ಅದರ ಎಲ್ಲ ವಿವರವನ್ನು ಈಗಾಗಲೇ ಶ್ರೀಯುತ ದಿನಕರ್ ಉಳ್ಳಾಲ್ ಅವರು ಹೇಳಿದ್ದಾರೆ. ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂಥ ಅಧ್ಯಕ್ಷರುಗಳು ಕೂಡ ಫೌಂಡರ್ ಸ್ಥಾಪಕ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಅವರು, ತದನಂತರ ಲತಾ ರವೀಂದ್ರರವರು, ಚಂದ್ರವಾಸ್ ಉಳ್ಳಾಲ್ ಅವರು ಎಲ್ಲರ ನೇತೃತ್ವದಲ್ಲಿ ಕೂಡ ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿ ಆಗ್ತಾ ಬಂದಿದೆ. ಇದಕ್ಕೆಲ್ಲ ಮೂಲ ಕಾರಣ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ರೋಹಿದಾಸ್ ಬಂಗೇರ್ ಅವರ ಪ್ರೇರಣೆ. ಅವರ ಪ್ರೇರಣೆಯಿಂದಾಗಿ ಇವತ್ತು ಗಣೇಶ್ ಕುಂಟಲ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಒದಗಿಸಿಕೊಟ್ಟಿದ್ದಾರೆ. ಈ ಭಾಗದ ಜನರಿಗೆ ಬಹಳ ಸುಲಭದಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸವನ್ನು ಕೊಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟ್ ಕಿಯಾ ಸಮಾಜದ ಬಾಂಧವರು ನಾವು ಸೇರಿಕೊಂಡಂದು ಈ ಟ್ರಸ್ಟ್ ಅನ್ನು ಮಾಡಿದ್ದೇವೆ. ಇದು ಟ್ರಸ್ಟಿನ ಮುಖಾಂತರ ನಮ್ಮ ಸಮಾಜದ ಬಾಂಧವರಿಗೆ ಮೊದಲ ವಿದ್ಯಾಭ್ಯಾಸದ ಆದ್ಯತೆ ಕೊಡಬೇಕು, ಜೊತೆಗೆ ಎಲ್ಲಾ ಸಮುದಾಯದಲ್ಲೂ ಕೂಡ ಈ ಶಾಲೆಯಲ್ಲಿ ಅವಕಾಶ, ಬಡವರಿಗೆ ಅವಕಾಶ ಸಿಗಬೇಕು ಎಂಬ ಆ ಧೋರಣೆಯನ್ನು ಇಟ್ಟುಕೊಂಡು ಈ ಪರಿಸರದಲ್ಲಿ ಇವತ್ತು ಆಂಗ್ಲ ಮಾಧ್ಯಮವನ್ನು ಶಾಲೆಯನ್ನು ನಡೆಸಿಕೊಂಡು ಬಂದಿರ್ತೇವೆ. ಈಗಾಗಲೇ ಹೇಳಿದ ಹಾಗೆ ಗಣೇಶ್ ಕುಂಟಲ್ಪಾಡಿ ಅವರು ಮಾತಾಡುವಾಗ ಹೇಳಿದರು, ಯಾವತ್ತು ನಾವು ಶಿಕ್ಷಕರ ಸಮಸ್ಯೆಗಳಿರಲಿ ಅಥವಾ ಯಾವುದೇ ಸಮಸ್ಯೆ ಇದ್ದರೆ ನಮ್ಮ ಟ್ರಸ್ಟ್ ಉತ್ತಮ ರೀತಿಯಲ್ಲಿ ಪರಸ್ಪರ ಸ್ಪಂದಿಸಿ ಮಕ್ಕಳ ಹೆತ್ತವರು ಕೂಡ ನಮಗೆ ಸ್ಪಂದನೆ ಮಾಡಿದ್ರಿಂದ ಇಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಶಾಲೆಗೆ ಹೆಸರು ಬರಲಿಕ್ಕೆ ಕಾರಣ ಆಗಿದೆ. ಆ ಜೊತೆಯಲ್ಲಿ ಇಲಾಖೆಗಳಲ್ಲಿ ಕೂಡ ಭಗವತಿ ಶಾಲೆ ಹೆಸರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೆಸರು ಉಳಿಯುವಂತೆ ಶಾಶ್ವತವಾಗಿ ಉಳಿಯುವಂತೆ ತೋರಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಈಗಾಗಲೇ ಪ್ರಸ್ತುತ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಹಾಕಿಕೊಟ್ಟಂತ ಕಾರ್ಯಕ್ರಮ ಯಾವುದಿದೆ ಅದನ್ನು ಮೆಚ್ಚಿಕೊಂಡು ಇವತ್ತು ಈ ಭಾಗದಲ್ಲಿ ಕೂಡ SSLC ವಿದ್ಯಾ ಅಭ್ಯಾಸ ಪರೀಕ್ಷೆ ಬರೆಯುವವರಿಗೆ SSLC ಎಕ್ಸಾಮಿನೇಷನ್ ಸೆಂಟರ್ ಆಗಬೇಕೆಂಬ ಧೋರಣೆ ನೀಟ್ಟು ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯನ್ನ ಒಪ್ಪಿಕೊಂಡು ಸರ್ಕಾರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ SSLC ಎಕ್ಸಾಮ್ ಈ ಸಲದ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಹೊಸದಾಗಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂತ ಅವಕಾಶ ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಈಗಾಗಲೇ ಹೇಳಿದಾಗೆ ಪ್ರಥಮ PUC ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಆಡಳಿತ ಮಂಡಳಿ ಈಗಾಗಲೇ ಕೈಗೊಂಡಿದೆ. ಅದಕ್ಕೆ ಬೇಕಾದಂತಹ ಕೆಲಸಗಳು ಕೂಡ ನಡೀತಾ ಇದೆ. ಈ ದಿಸೆಯಲ್ಲಿ ಫೈರ್ ಸೇಫ್ಟಿಯ ಮೂಲಕ ಅಥವಾ ಇನ್ನಿತರ ಎಲೆಕ್ಟ್ರಿಕಲ್ ಪ್ಯಾನಲ್ ಆಗಲಿ ಅಥವಾ ಜನರೇಟರ್ ಆಗಲಿ ಯಾವುದೇ ಸಮಸ್ಯೆಗಳು ಬರಬಾರದೆಂಬ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಿದೆ. ಆದರೂ ಭಾರತೀಯ ಸಮಾಜದ ಅಧ್ಯಕ್ಷರ ನೆಲೆಯಲ್ಲಿ ನಂದು ಇನ್ನೊಂದು ಬೇಡಿಕೆ ಇದೆ. ನಮ್ಮ ಎಲ್ಲ ಟ್ರಸ್ಟಿಗಳ ಕೋರಿಕೆ ಇವತ್ತು ನಮ್ಮ ಈ ಸಭೆಯಲ್ಲಿ ಸನ್ಮಾನ್ಯ ಗಣೇಶ್ ಕುಂಟಲ್ಪಾಡಿ ಅವರು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಅವರಲ್ಲಿ ನನ್ನೊಂದು ಬೇಡಿಕೆ, ನಮ್ಗೆ ಗೊತ್ತಿದ್ದಾಗೆ ಭಾರತೀಯ ಸಮಾಜದ ಫೌಂಡರ್ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾಮು ಸೇಠ್ರವರ ಹೆಸರಿನಲ್ಲಿ ಅವರ ಸ್ಮಾರಕವಾಗಿ NK ಮೆಮೋರಿಯಲ್ ಟ್ರಸ್ಟ್ ಅಂತ ಸ್ಥಾಪನೆಗೊಂಡು ಆ ಟ್ರಸ್ಟ್ ಅಲ್ಲಿ ನಾವು ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಪಡೆದುಕೊಂಡಂತ 11 ಎಕರೆ ಸ್ಥಳ ಮುಡಿಪಲ್ಲಿ ಇದೆ. ಆ ಸ್ಥಳ ಬೇಡವಾದ ರೀತಿಯಲ್ಲಿ ವರ್ತನೆ ಆಗ್ತಾ ಇದೆ. ಯಾರ್ಯಾರು ಎನ್ಕ್ರೋಚ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಇನ್ನೊಬ್ಬರ ಕೈಗೆ ಹೋಗಬಾರ್ದು, ಇದು ಕಿಯಾ ಸಮಾಜದ ಕೈಲಿ ಇರಬೇಕು. ಅದಕ್ಕೆ ಪ್ರೇರಣೆಯಾಗಿ ನೀವು ಬೆನ್ನೆಲುಬಾಗಿ ಕುದೋಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದೀರಿ. ನೀವು ಅದರ ಬೆನ್ನೆಲುಬಾಗಿ ನಿಂತುಕೊಂಡು ಸನ್ಮಾನ್ಯ ರೋಹಿದಾಸ್ ಬಂಗೇರ್ ಅವರ ಮನವೊಲಿಕೆ ಮಾಡಿಕೊಂಡು ಅದನ್ನ ಈ ಟ್ರಸ್ಟ್ಗೆ ಮರ್ಜ್ ಮಾಡುವಂತ ವ್ಯವಸ್ಥೆ ಮಾಡಿ, ಸಾಧ್ಯ ಇಲ್ಲ ಅಂತ ಆದ್ರೆ ಅಟ್ಲೀಸ್ಟ್ 50% ಸ್ಥಳವನ್ನಾದ್ರೂ ಈ ಟ್ರಸ್ಟಿಗೆ ಕೊಡಿಸಿ ಆ ಟ್ರಸ್ಟ್ ಮುಖಾಂತರ ಭಗವತಿ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಅಲ್ಲಿ ವಿದ್ಯಾಸಂಸ್ಥೆ ಸ್ಥಾಪನೆ ಆಗಲಿ. ಕಿಯಾ ಸಮಾಜದ ಒಂದು ವಿದ್ಯಾಸಂಸ್ಥೆ ದೊಡ್ಡದಾದ ಬೃಹತ್ ರೀತಿಯಲ್ಲಿ ನಡೆಯಲಿ ಅಂತ ಅದಕ್ಕೆ ನಿಮ್ಮನ್ನು ಕೋರಿಕೊಂಡು ನೀವು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ನೀವು ಖಂಡಿತವಾಗಿ ವಹಿಸ್ತೀರೆಂಬ ಭರವಸೆ ನಮ್ಮ ಎಲ್ಲಾ ಟ್ರಸ್ಟ್ಗಳಿಗಿದೆ. ನೀವು ಕಡ್ಡಾಯವಾಗಿ ರೋಹಿದಾಸ್ ಬಂಗೇರ್ ಅವರು ಮುಂದಿನ ದಿನಗಳಲ್ಲಿ ಅವರನ್ನ ಅಪ್ರೋಚ್ ಆಗಿಕೊಂಡು ಅದು ಯಾರು ಟ್ರಸ್ಟ್ಗಳಿದ್ರು ಕೂಡ ರೋಹಿದಾಸ್ ಬಂಗೇರ್ ಅವರು ಮತ್ತು ನೀವು ಹೇಳಿದ ಮಾತು ಫೈನಲ್ ಆಗ್ತದೆ. ನೀವು ಸಂಪೂರ್ಣ ಮನಸ್ಸು ಕೊಟ್ಟು ಯಾವುದೇ ಒಂದು ಇದನ್ನು ಇಟ್ಕೊಳ್ಳದೆ, ಯಾವುದೇ ಸಮಸ್ಯೆಗಳನ್ನ ನೋಡಿಕೊಳ್ಳದೆ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತ ಕಿಯಾ ಸಮಾಜದವರು ಸೇರಿಕೊಂಡು ಮಾಡಿದಂತ ಭಗವತಿ ಎಜುಕೇಶನ್ ಟ್ರಸ್ಟ್ ಒಳ್ಳೆಯ ಕೆಲಸ ಮಾಡ್ತಿದೆ. ಆ ಟ್ರಸ್ಟ್ಗೆ NK ಮೆಮೋರಿಯಲ್ ಅವರು ನಾರಾಯಣ ಕಟ್ಟಪ್ಪರವರ ಭಾರತೀಯ ಸಮಾಜದ ಅಧ್ಯಕ್ಷರ ಕನಸು ಕೂಡ ಅದಾಗಿತ್ತು. ಈ ಭಾಗದಲ್ಲಿ ಒಂದು ITI ಮಾಡಬೇಕು ಅಥವಾ ಪಾಲಿಟೆಕ್ನಿಕ್ ಮಾಡಬೇಕು, ವಿದ್ಯಾಸಂಸ್ಥೆ ಮಾಡ್ಬೇಕಂತ ಅವರು ಕನಸ್ಕೊಂಡು ಅವರ ನೆನಪಲ್ಲಿ ಅಂತಕೊಂಡಂತ ಸ್ಥಳವನ್ನ ಬೇರೆ ಯಾರ ಕೈಗೆ ಹೋಗದಂತೆ ಮಾಡಿಕೊಂಡು ಭಗವತಿ ಎಜುಕೇಶನ್ ಟ್ರಸ್ಟ್ಗೆ ಬರುವಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಮುಂದಿನ ದಿನಗಳಲ್ಲಿ ಮಾಡಿ ಕೊಡ್ಬೇಕು ಅಂತ ನಮ್ಗೆ ಖಂಡಿತವಾಗಿ ನಿಮ್ಮ ಬಗ್ಗೆ ಭರವಸೆ ಇದೆ. ನೀವು ಮಾಡ್ತೀರೆಂಬ ಭರವಸೆಯೊಂದಿಗೆ ಮತ್ತೊಮ್ಮೆ ಟ್ರಸ್ಟ್ ಎಲ್ಲ ಟ್ರಸ್ಟ್ಗಳ ಪರವಾಗಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಟ್ರಸ್ಟ್ಗಳಿಗೆ ವಂದಿಸಿ ಮುಂದೊಂದು ದಿನ ಭಗವತಿ ಎಜುಕೇಶನ್ ಟ್ರಸ್ಟ್ ನ ವಿದ್ಯಾಸಂಸ್ಥೆಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಎಂಬ ಭಾವನೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗ್ಲಿ. ಕಿಯಾ ಸಮಾಜ ಕೂಡ ಇಲ್ಲಿ ಇದೆ ಅಂತ ಗುರುತಿಸುವಂತ ಕಾರ್ಯ ಆಗಲಿ ಅಂತ ಮಗದೊಮ್ಮೆ ಗಣೇಶ್ ಕುಂಟಲ್ಪಾಡಿ ಅವರ ಹತ್ರ ಕೇಳಿಕೊಂಡು ರೋಹಿದಾಸ್ ಬಂಗೇರ್ ಅವರ ಮನಸ್ಸು ಕೂಡ ಇದಕ್ಕೆ ಪರಿವರ್ತನೆಗೊಂಡು
ತೆಗೆದುಕೊಂಡು ಈ ಸಮಾಜಕ್ಕೆ ಅದರ ಆ ಟ್ರಸ್ಟಿ ಇದನ್ನು ಭಗವತಿ ಎಜುಕೇಶನ್ ಟ್ರಸ್ಟಿಗೆ ಕೊಡುವಂತೆ ಅದರ ಮುಖಾಂತರ ವಿದ್ಯಾಸಂಸ್ಥೆಗಳು ಬೆಳಗಲಿ ಅಂತ ನಿಮ್ಮ ಹಾರೈಕೆ, ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಕೋರಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಶ್ರೀಯುತರಿಗೆ ಧನ್ಯವಾದಗಳು. ಆತ್ಮವಿಶ್ವಾಸ ಅನ್ನುವುದು ಅತ್ಯಂತ ಆಕರ್ಷಕವಾದ ಗುಣ. ಅದನ್ನು ಸ್ವತಃ ಬೆಳೆಸಿಕೊಂಡು ಇನ್ನೊಬ್ಬರಲ್ಲೂ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸದಾ ಪ್ರೇರಣೆಯನ್ನು ನೀಡುತ್ತಿರುವವರು ಚೀರೊಬ್ಬ ಭಗವತಿ ಕ್ಷೇತ್ರ ಉಳ್ಳಾಲ. ಇಲ್ಲಿ ಅಧ್ಯಕ್ಷರು, ಭಗವತಿ ಎಜುಕೇಶನ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಶನ್ ಟ್ರಸ್ಟ್ನ ಟ್ರಸ್ಟಿಯೂ ಆದಂತಹ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಅವರು. ಇವರು ನಮ್ಮನ್ನು ಉದ್ದೇಶಿಸಿ ಕೆಲವೊಂದು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕೊರೋನಾ ಮಹಾಮಾರಿಯಿಂದ ನಾವೆಲ್ಲ ಮನೆಯಲ್ಲೇ ಇದ್ದುಕೊಂಡು ಒಬ್ಬರ ಮುಖ ಒಬ್ಬ ನೋಡಿಕೊಳ್ಳದೆ ಇರುವಂತಹ ಸ್ಥಿತಿಯಲ್ಲಿರುವಾಗ ಉಳ್ಳಾಳ ಭಗವತಿ ಎಜುಕೇಶನ್ ಟ್ರಸ್ಟ್ ಸಂಸ್ಥೆ ಈಗ ಇನ್ನೊಮ್ಮೆ ಮೈ ಕೊಡವಿ ಎದ್ದೇಳು ನಿಂತುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಇವತ್ತು ಈ ಶಾಲೆಗೆ ಅವಶ್ಯಕ ಇರುವ ಹಲವಾರು ಅವಶ್ಯಕತೆಯನ್ನು ಇವತ್ತು ಉದ್ಘಾಟನೆ ಆಗಿದೆ. ಉದ್ಘಾಟನೆಯಲ್ಲಿ ನಮ್ಮ ಅಧ್ಯಕ್ಷರು, ಎಲ್ಲ ಟ್ರಸ್ಟಿಗಳು, ಎಲ್ಲ ಹೆಸರು ಹೇಳ್ಕೊಂಡು ಹೋದರೆ ತುಂಬ ಸಮಯ, ಈಗಾಗಲೇ ಬಹಳಷ್ಟು ಸಮಯ. ಪ್ರಸ್ತಾವನೆಯಲ್ಲಿ ಕೆಲವು ವಿಷಯಗಳನ್ನು ನಮ್ಮ ಈಗಿನ ಕಾರ್ಯದರ್ಶಿಯವರು ಬಿಟ್ಟು ಹೋಗಿದೆ. ಅದನ್ನು ನಾನು ನೆನಪಿಸುವುದು ನನ್ನ ಧರ್ಮ. ಯಾವುದೇ ಒಂದು ವಿಷಯದಲ್ಲಿ ಅದರ ಹಿಂದ್ಗಡೆ ಯಾರ ಶಕ್ತಿ ಇದೆ, ಯಾರ ಬೆಂಬಲ ಇದೆ, ಅದನ್ನು ನಾವು ನೆನಪಿಸಿಕೊಳ್ಳುವುದು ನಮ್ಮ ಧರ್ಮ. ಈ ಶಾಲೆ ಸ್ಥಾಪನೆಯಾಗಿ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 21 ವರ್ಷ ಕಳೆಯಿತು, 22 ವರ್ಷ. ಈಗಾಗಲೇ ನಮ್ಮ ದಿನಕರ್ ಉಳ್ಳಾಲ್ ಅವರು ಹೇಳಿದರು, 21 ವರ್ಷಗಳ ಹಿಂದೆ ಇಲ್ಲೊಂದು ಯುವಕ ಮಂಡಳ ಇತ್ತು, 100ಕ್ಕೆ 100 ಸಂಖ್ಯೆ. ಆ ಯುವಕ ಮಂಡಳ ಅದರಲ್ಲಿ ಒಬ್ಬ ಸದಸ್ಯರಾಗಿ ನಮ್ಮ ಈಗಿನ ಉಪಾಧ್ಯಕ್ಷರು ರಾಘವ ಉಚ್ಚಿಲ್ ಅವರಿದ್ದರು. ಅದರಲ್ಲಿ ಒಂದು 10 ಯುವಕರು ಇದ್ದರು. ಆ ಯುವಕರೆಲ್ಲ ಸೇರಿಕೊಂಡು ಆ ಒಂದು ಯುವಕ ಸಂಘದಲ್ಲಿ ಒಂದು ಸೊಸೈಟಿಯನ್ನು ಮಾಡಬೇಕೆನ್ನುವಂತಹ ನೆಲೆಯಲ್ಲಿ ಮಾತಾಡ್ಕೊಂಡಿದ್ರು. ಆಗ ನಮ್ಮ ರಾಘವ್ ಉಚ್ಚಿಲ್ರವರಿಗೆ ಹೊಡೆದದ್ದು ಗಿಯಾ ಸಮಾಜಕ್ಕೆ ಒಂದು ಶಿಕ್ಷಣ ಸಂಸ್ಥೆಯ ಅವಕಾಶ ಇದೆ, ಅದಕ್ಕೆ ಅದನ್ನು ಯಾಕೆ ನಾವೊಂದು ಶಾಲೆಯಾಗಿ ಪರಿವರ್ತನೆ ಮಾಡಬಾರದು ಎಂಬ ನೆಲೆಯಲ್ಲಿ ಅವರು ಆಲೋಚನೆ ಮಾಡಿದಾಗ ಮೊದಲು ಬಂದದ್ದು ನನ್ನ ತಂದೆಯ ಹತ್ರ. ನನ್ನ ತಂದೆಗೂ ಮತ್ತು ಅವರಿಗೆ ಬಹಳ, ನನ್ನ ತಂದೆಯ ಶಿಷ್ಯ ಅವರು, ಬಹಳ ಅನ್ಯೋನ್ಯ ಇತ್ತು. ಅವರು ಹೇಳಿದರು, ನಮ್ಮ ಉಳ್ಳಾಳ ಭಗವತಿ ದೇವಸ್ಥಾನದ ಅಂಡರ್ನಲ್ಲಿ ನಾವಿಲ್ಲೊಂದು ಶಾಲೆಯನ್ನು ನಿರ್ಮಿಸುವ. ತಂದೆಯವರು ನನಗೆ ಕರೆದು ಹೇಳಿದರು. ನಾನು ಅದಕ್ಕೆ ಆಯ್ತಂತ ಹೇಳಿದೆ. ಅನಂತರ ದಿನಕರ್ ಅವರ ತಂದೆಯಾದಂತಹ ಚಂದಪ್ಪಣ್ಣನವರ ಹತ್ರ ಹೋದರು. ಚಂದಪ್ಪಣ್ಣನವರು ಕೂಡ ದಿನಕರ್ ಅವರ ಹತ್ರ ಹೇಳಿದರು. ನಾವೆಲ್ಲ ಸೇರಿ ನಂತರ ಸದಾಶಿವಳ್ಳಲ್ ಅವರ ಹತ್ರ ಹೋದೆವು. ಆನಂತರ ನಾವೆಲ್ಲ ಕಾರ್ಯಮಗ್ನರಾಗಿ ಒಂದು 2 ರೂಮನ್ನು ಮಾಡಿಕೊಂಡು ದಿನಕರ್ ಹೇಳಿದಂತೆ 5 ಮಕ್ಕಳನ್ನು ಫಸ್ಟಿಗೆ ಸೇರಿಸಿಕೊಂಡು ಇಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಆ ಕಾಲದಲ್ಲಿ ಹಣಕ್ಕೆ ಬಹಳ ಅಡಚಣೆ ಇತ್ತು. ನಮಗೆ ಬಲವಾಗಿ ಇದ್ದದ್ದು ಆ ಟೈಮ್ನಲ್ಲಿ ನಮ್ಮ ಆಗಿನ ಟ್ರಸ್ಟಿಯವರು ಹೇಮಕ್ಕ, ಅವರು ಗಂಡ ಹೆಂಡಂದಿರು ದುಬೈಯಲ್ಲಿದ್ದರು. ನಾವು ಅವರನ್ನೇ ಫೋನ್ನಲ್ಲಿ ಕೇಳಿಕೊಂಡಾಗ ಆಗಿನ ಕಾಲದಲ್ಲಿ 1,25,000 ರೂಪಾಯಿಯನ್ನು ಅಲ್ಲಿ ಕಲೆಕ್ಟ್ ಮಾಡಿ ನಮಗೆ ಕಳಿಸಿದ್ರು. ಆಗ ನಮಗೆ ಸ್ವಲ್ಪ ಬಲ ಬಂತು. ಅನಂತರ ನಾವೆಲ್ಲ, ನಾನು, ದಿನಕರ್, ಸದಾಶಿವಳ್ಳಲ್, ರಾಘವಣ್ಣನವರು ಅವರೆಲ್ಲ ಒಂದ್ಸಲ ನಮ್ಮ ಗೌರವ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಬೊಂಬಾಯಿಗೆ ಈ ಶಾಲೆಗೆ ಬೇಕಾಗಿ ಕಲೆಕ್ಷನ್ಗೆ ಹೋಗಿದ್ದೆವು. ಅಲ್ಲಿ ಒಂದು 10 ಲಕ್ಷದಷ್ಟು ಕಲೆಕ್ಷನ್ ಆಯಿತು.
ನಾವು ಆ 10 ಲಕ್ಷವನ್ನು ಕಲೆಕ್ಷನ್ ಅಂದ್ರೆ ನಮ್ಮ ಕೈಯಿಂದಲೇ ನಾವು ಖರ್ಚು ಮಾಡಿಕೊಂಡು ಹೋಗುದು. ಅಂದ್ರೆ ನಾವು ಕೂಡ ಆಗುವಷ್ಟು ಬಲಾಢ್ಯ ಆಗಿ ಇರಲಿಲ್ಲ. ನಮ್ಮ ಕಿಸೆಯಿಂದಲೇ ನಾವು ಖರ್ಚು ಮಾಡ್ತೇವೆ. ನಾವೊಂದು ಹೋಟೆಲಲ್ಲಿ ರೂಮ್ ಮಾಡಿದ್ದೆವು. ನಾನು ಅದನ್ನು ಹೇಳಬೇಕಾಗ್ತದೆ. ಯಾಕೆಂದ್ರೆ ನಾವು ಈಗ ಶಾಲೆ ನಮ್ಮ ಧಿಕ್ಕಾರ ಹೇಳಿದ್ರು, ಈಗ 40 ಕೋಟಿ ಇದೆ. ಆದ್ರೆ ನಾವು ನಡೆದು ಬಂದಂತ ದಾರಿಯನ್ನು ನೆನಪಿಸಿಕೊಳ್ಳದಿದ್ರೆ ನಮ್ಮ ಟೀಚರ್ಸ್ ಅವರಿಗೆ ಸ್ವಲ್ಪ ಗೊತ್ತಾಗ್ಬೇಕು. ನಾವೊಂದು ಹೋಟೆಲ್ನಲ್ಲಿ ರೂಮ್ ಮಾಡಿದ್ದೆವು, ಭಾರಿ ಚಿಕ್ಕ ಹೋಟೆಲ್. ದಿನಕರ್ ಅವರು ರಾತ್ರಿ ಸಡನ್ ಆಗಿ ಎದ್ರು ಮಲ್ಲ ಪೆರುಕುಡೆ ಅಂತ ನೋಡುವಾಗ ಪೆರುಕುಡೆಯವರ ಅಂಗಿಯನ್ನು ತಿಂದಿತ್ತು. ಅಲ್ಲಿ ತನಕ ನಮ್ಮ ವ್ಯವಸ್ಥೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ ನಾವೆಲ್ಲ ನೋಡುವಾಗ ನಿಮ್ಗೆ ಏನೋ ಕಾಣ್ತದೆ. ಅಲ್ಲ, ನಾವು ಕೂಡ ಎಷ್ಟು ಕಷ್ಟಪಟ್ಟು ಈ ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ ಅನ್ನೋದಕ್ಕೆ ಇದು ದೃಷ್ಟಾಂತವನ್ನು ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಆನಂತರ ನಮಗೆ ಸಿಕ್ಕಿದ್ದು ನಮ್ಮ ರೋಹಿದಾಸ್ ಮಂಗೇರವರು, ನಮ್ಮ ಶಾಲೆಯ ಕಲ್ಪವೃಕ್ಷ ಅಂತ ಹೇಳ್ಬೋದು. ಅವರ ವ್ಯಕ್ತಿ ಅಲ್ಲ, ಈ ಶಾಲೆಯ ಶಕ್ತಿ. ಅವರು ಇಲ್ಲದಿದ್ರೆ ಈ ಶಾಲೆ 100ಕ್ಕೆ 100 ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ಡೋನರ್ಸ್ಗಳನ್ನು ತಂದು ಈ ಶಾಲೆಗೆ ಡೊನೇಟ್ ಮಾಡಿದ್ದಾರೆ. ಅವರನ್ನು 100ಕ್ಕೆ 100 ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ಅವರು ಇವತ್ತು ಈಗ ಕೊರೋನಾದ ಇದರಲ್ಲಿ ಬರ್ಲಿಕ್ಕೆ ಅಸಾಧ್ಯ. ಇಲ್ಲದಿದ್ರೆ ಯಾವ ಕಾರ್ಯಕ್ರಮ ಇದ್ರೂ ಬಾಂಬೆಯಿಂದ ಅಷ್ಟು ಖರ್ಚು ಮಾಡಿಕೊಂಡು ಇಲ್ಲಿ ಬರ್ತಾರೆ. ಅವರನ್ನು 100ಕ್ಕೆ ನಾವು ನೆನಪಿಸ್ಕೊಳ್ಬೇಕು. ಈಗ ಭಗವತಿ ಎಜುಕೇಶನ್ ದೊಡ್ಡ ಹೆಸರನ್ನು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತಾ ಇದೆ ಅಂತ ಹೇಳ್ಬಹುದು. ಆದ್ರೂ ನಾವು ನಡ್ಕೊಂಡು ಬಂದ ದಾರಿಯನ್ನು ನೆನಪಿಸ್ಕೊಳ್ಳೋದು 100ಕ್ಕೆ 100 ನೆನಪಿಸ್ಕೊಳ್ಬೇಕು. ಮೂರನೇದು, ಈ ಶಾಲೆಗೆ ಶಕ್ತಿ ಏನಂದ್ರೆ ಟೀಚರ್ಸ್ನವರು. ಅದರಲ್ಲಿ ನಮ್ಮ ಸುರೇಖ ಟೀಚರ್. ನಾವು ಯಾವಾಗ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ನೆರಳಾಗಿ ಈ ಶಾಲೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ 100ಕ್ಕೆ 100 ನಾವು ಹೃದಯಪೂರ್ವಕವಾದಂತಹ ನಮನಗಳನ್ನು, ಥ್ಯಾಂಕ್ಸ್ಗಳನ್ನು ಹೇಳಬೇಕು. ನಂತರ ನಮ್ಮ ಇನ್ನೊಬ್ಬರು ಗುಣವತಿ ಮೇಡಮ್, ಸಾರಿ ಇದ್ದಾರೆ, ಎಲ್ಲಿದ್ದಾರೆ, ಬರಲಿಲ್ಲ. ಗುಣವತಿ ಮೇಡಮ್ ನಮ್ಮ ಟ್ರಸ್ಟಿ ಅವರ ಮಿಸ್ಸಸ್ ಧರ್ಮಪತ್ನಿ. ಅವರು ಮತ್ತು ಇವರು ನಮ್ಮ ಆ ದಿವಸದಿಂದ ಈ ದಿವಸ ತನಕ ನಮ್ಮ ನೆರಳಾಗಿದ್ದವರು. ಅವರನ್ನು 100ಕ್ಕೆ 100 ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಈಗ ನೀವೆಲ್ಲ ಹೇಳ್ಬೋದು, ಏನು ನಾವು ಮಾಡಲಿಲ್ವ, 100ಕ್ಕೆ 100 ನೀವು ಕೆಲಸ ಮಾಡಿದ್ವಿ. ನಾನು ಯಾವಾಗಲೂ ಟೀಚರ್ ಅಂತ ಹೇಳೋದು, ಈ ಶಾಲೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ರೆ ಅದು ನಮ್ಮಿಂದ ಅಲ್ಲ, ನಿಮ್ಮಿಂದ. ನಾವೇನೋ ಇಲ್ಲಿಂದಲೋ ಅಲ್ಲಿಂದಲೋ ದುಡ್ಡು ತಂದು ಹಾಕಿರ್ಬೋದು. ದುಡ್ಡು ತಂದು ಹಾಕಿದ ಕೂಡಲೇ ಶಾಲೆ ಅಂತ ಆಗಲ್ಲ. ಶಾಲೆ ಅಂತ ಆಗಬೇಕಾದ್ರೆ ಆ ಶಿಕ್ಷಣ ವ್ಯವಸ್ಥೆ ಅದು 100ಕ್ಕೆ 100 ಸರಿ ಇದ್ರೆ ಮಾತ್ರ ಶಾಲೆ ಅಂತ ಆಗೋದು. ಆ ಶಿಕ್ಷಣ ವ್ಯವಸ್ಥೆ ನಮ್ಮ ಈ ಭಾಗದಲ್ಲಿ, ನನ್ನ ಲೆಕ್ಕದಲ್ಲಿ ಭಗವತಿ ಎಜುಕೇಶನ್ ಈಗ ಉತ್ತಮ ಮಟ್ಟದಲ್ಲಿ ಇದೆ. ಅದನ್ನು ಉಳಿಸಿಕೊಂಡು ಹೋಗುವಂತಹ ಕರ್ತವ್ಯ ಟ್ರಸ್ಟಿಗಳದು ಮತ್ತು ಟೀಚರ್ಸ್ನವರು. ಇನ್ನೊಮ್ಮೆ ಹೇಳಬೇಕಾದ್ರೆ, ಕೊರೋನಾ ಟೈಮಲ್ಲಿ ಸಂಬಳ ಇಲ್ಲದೆ 100ಕ್ಕೆ 100 ಇಲ್ಲಿ ಬಂದು ಆ ಶಾಲೆಯನ್ನು ಅವರ ಮನೆಯ ಹಾಗೆ ನೋಡ್ಕೊಂಡಿದ್ದೀರಾ. ಅದಕ್ಕೂ ನಿಮಗೆ ಅನಂತ ಧನ್ಯವಾದ. ಅದಲ್ಲದೆ ನಾವೆಲ್ಲ ನಂಬಿಕೊಂಡು ಬಂದಂತಹ ಮಹಾಮಾತೆ ಭಗವತಿಯು 100ಕ್ಕೆ 100 ನಿಮಗೆ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ. ಇನ್ನಷ್ಟು ವಿದ್ಯಾರ್ಥಿಗಳನ್ನು ಅಷ್ಟೊತ್ತು ಮೇಲಕ್ಕೆ ಏರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ದೊರೆಯಲೆಂದು ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಶಾಲೆ ನಡೆದು ಬಂದ ಹಾದಿಯನ್ನು ನೆನಪಿಸಿದಂತಹ ಶ್ರೀಯುತರಿಗೆ ವಂದನೆಗಳು. ಸದಾ ಕ್ರಿಯಾಶೀಲರಾಗಿರಿ. ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ತುಕೊಳ್ಳಿರಿ. ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿರಿ ಎಂಬುದು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಧ್ಯೇಯ ವಾಕ್ಯ. ಆ ಪದಗಳಲ್ಲಿನ ಅರ್ಥಕ್ಕೆ ಸರಿಸಮಾನರಾಗಿ ನಡೆದುಕೊಳ್ಳುತ್ತಿರುವವರು ಭಗವತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಸ್ಥಾಪಕ ಟ್ರಸ್ಟಿಯೂ ಆದಂತಹ ಶ್ರೀಮತಿ ಹೇಮಾವತಿ ಭಾಸ್ಕರ್ ಅವರು. ಇವರು ನಮ್ಮನ್ನುದ್ದೇಶಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಲ್ಲಿ ನೆರೆದಿರುವ ನನ್ನ ಎಲ್ಲ ಟ್ರಸ್ಟಿಯವರಿಗೂ ಹಾಗೂ ನಮ್ಮ
ಚೀಫ್ ಗೆಸ್ಟ್ ಅಂತ ನಾವು ಪ್ರೋತ್ಸಾಹ ಮಾಡಿದ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡಿಸುವ ಕುಂಟಲಪಾಡಿನ ಗಣೇಶ್ ಕುಂಟಲಪಾಡಿಯವರಿಗೂ ಮತ್ತೆ ಶಿಕ್ಷಕ ವೃಂದದವರಿಗೂ ಮತ್ತೆಲ್ಲ ಇಲ್ಲಿಯ ಪ್ರತಿಯೊಂದರವರಿಗೂ ಮತ್ತೆಲ್ಲ ಇಲ್ಲಿ ಬಂದಿರುವ ನಮ್ಮ ಇಲ್ಲಿ ಮಾಧ್ಯಮಗಳಿಗೂ ನನ್ನ ಪ್ರೀತಿಯ ವಂದನೆಗಳು. ನಾನು ಹೇಳುವುದಂದ್ರೆ ಈ ಶಾಲೆಯ 21 ವರ್ಷ ಆಯ್ತು ಅಂತ ಹೇಳಿದ್ರು, ಎಷ್ಟು ಡೆವಲಪ್ ಆಗಿದೆ ಅಂತ ಎಲ್ಲ ಇವರು ಟ್ರಸ್ಟಿಯವರು ನಮಗೆ ಹೇಳಿದ್ರು. ಈ ಟ್ರಸ್ಟಿಯವರು ನಮಗೆ ಟ್ರಸ್ಟಿ ಅಲ್ಲ, ನನ್ನ ಸಹೋದರರ ಹಾಗೆ, ಎಲ್ಲ ಸಹೋದರಿಯರ ಹಾಗೆ ಒಟ್ಟಿಗೆ ಇರುವ ಕಾರಣ ಈ ಶಾಲೆ ಇಷ್ಟು ಅಭಿವೃದ್ಧಿಯಾಗಿ ಬಂದಿದೆ. ಅದೇ ರೀತಿ ಇವರು ಹೇಳಿದಾಗೆ ನಿಮ್ಮ ಟೀಚರ್ ವೃಂದದವರು ಎಲ್ಲ ಸ್ಟಾಫ್ನವರು ಅತ್ಯಂತ ಪ್ರೀತಿಯಿಂದ ಈ ಶಾಲೆಯನ್ನು ಚೆನ್ನಾಗಿ ನೋಡಿಕೊಂಡು ಇಷ್ಟು ತನಕ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಅದಕ್ಕಿಂತ ಮೇಲಾಗಿ ಸುರೇಖಾ ಮತ್ತೆ ಪ್ರಮೀಳರವರಿಗೂ ನನ್ನ ಹತ್ಪೂರ್ವಕ ವಂದನೆಗಳು. ಮತ್ತೆ ನಾನು ವಿಶೇಷವಾಗಿ ಹೆಚ್ಚಾಗಿ ಮಾತಾಡೋದಿಲ್ಲ. ಎಲ್ಲ ನನ್ನ ಟ್ರಸ್ಟಿಯಾದ ಸಹೋದರರು ಎಲ್ಲ ವಿಷಯವನ್ನು 20 ವರ್ಷ ಹೇಗೆ ಡೆವಲಪ್ ಆಯ್ತು ಅಂತ ಹೇಳಿದ್ರು, ಹಾಗೆ ಆ ವಿಷಯವನ್ನು ಅವರೇ ಚೆನ್ನಾಗಿ ನಿಮಗೆ ವಿವರಿಸಿ ಹೇಳಿದ್ರು. ಎಲ್ಲರಿಗೂ ಗೊತ್ತಿರೋ ವಿಷಯ ಇದು 21 ವರ್ಷದಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂತ. ಇನ್ನೂ ಮುಂದೆ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡಲಿ. ನಮ್ಮ ಈ ಉದ್ಘಾಟನೆ ಚೆನ್ನಾಗಿ ಬಂದಿತ್ತು, ಹಾಗೆ ಒಳ್ಳೇದಾಗ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಆದರೆ ಈ ಒಂದು ಕಾಲದಲ್ಲಿ ನಮ್ಮ ಟೀಚರ್ ವೃಂದದವರಿಗೆ ಬಹಳ ಕಷ್ಟದ ಸಮಯ. ಅದನ್ನು ಒಳ್ಳೇದಾಗಿ ಇನ್ನು ಮುಂದಿನ ವರ್ಷದಲ್ಲಿ ಒಳ್ಳೇದಾಗ್ಲಿ, ಒಳ್ಳೆಯ ಕಾಲ ಬರಲಿ ಅಂತ ಪ್ರಾರ್ಥಿಸ್ತಾ ನಾನು ಈ ಮಾತನ್ನು ವಂದಿಸ್ತೇನೆ. ವಂದನೆಗಳು. ಶುಭೋದಯದ ನಿರೂಪಣೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಎಂಬ ಪದದಿಂದ ಮುಕ್ತಾಯ ನೀಡಲು ಬರುತ್ತಿದ್ದಾರೆ ನಿಮ್ಮೆಲ್ಲರ ಮೆಚ್ಚಿನ ಭಗವತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳರವರು. A warm and cherished morning to our most valuable honorable chief guest, management, PTA committee, teachers and everyone. It seems to be a great honor to propose a vote of thanks and acknowledge the contribution of those who worked hard to make this day really beautiful. Incident cannot happen overnight. The wheels start moving months ago. It requires planning and bird's eye for details. This was made possible by the management committee of Bhagavati Education Trust. A school with 2 classrooms 22 years ago flourished now as a multi-storied, full-fledged school. This is because of our management. Firstly, I would like to thank our Lord for countless blessings and making this day a magnificent one. I give a really heartful vote of thanks to Srimati Hemavati Bhaskar, President of Bhagavati Education Trust, for being with us and for inaugurating fire safety staircase. Thank you, ma'am. I would like to express my gratitude to Sri Chandras Ullad, President of Chirumba Bhagavati Temple, Ullad, former President of Bhagavati Education Trust and Trustee of present committee, for spending your valuable time by inaugurating the new generator and for the great support you have given to this tremendous development. Thank you, sir. I would like to offer my thanks to Sri Sadashiv Ullad, President of All India Tiya Samaj, former correspondent and secretary of Bhagavati Primary and High School, trustee of present committee, for inaugurating the electrical panel room and for the selfless service he had given to the remarkable change in the journey of our school. Thank you, sir. My sincere thanks to Srimati Lata Ravindra, former President of Bhagavati Education Trust and the Treasurer of present committee, for being a part of this program and for the great love and support. Thank you, ma'am. I am very grateful to Sri Raghavan Uchil, Vice President of Bhagavati Education Trust, for his presence here. Thank you, sir. I wish to acknowledge my gratitude to Sri Dinakar Ullad, Founder President of Bhagavati Education Trust, Secretary and Correspondent of Bhagavati Primary and High School, for his great effort and tireless service to fulfill the school needs and made our dreams come true. Thank you, sir. I wish to acknowledge my gratitude to Sri Madhav Talapadi, former Treasurer and Trustee of Bhagavati Education Trust,
We have no words to offer gratitude for your valuable presence. Thank you, sir. To express a deep sense of gratitude to Sri Ganesh Kuntalpadi, President of Bhagavati Temple, Kudroli, well-known builder in Mangalore and the creator of Bhagavati School buildings, for sharing his precious time with us beside his busy schedule. Thank you, sir. Our special thanks to Dr. Bhaskar Bappal, well-wisher of our school, for coming over here and giving new shine to this function. Thank you, sir.